140 ಸೀಟ್ ಕಾಂಗ್ರೆಸ್ ಬರ್ತದೆ ಅಂತ ನನಗೆ ಅಷ್ಟೊಂದು ಧೈರ್ಯ ಉಂಟು. ನನ್ನ ಬೇಡಿಕೆ ಏರ್ಲೆ ಈಡೇರಿಸೋನಾಗ್ಲಿ ಜರ ಬಾಯ್ಟ್ ಮಾತ್ರ ಮಾತಾಡ್ಬೇಕು ರಾತೆ ಬೇತಾಲಜಿ ಓಟು ಪುತ್ತೂರು ನಮ್ಮ ಐಟಿ ಸತ್ತಿಲ್ಲ ಬಿಜೆಪಿ ಬರ್ಕೊಂಡು ಸರ್ ನಮಗೆ ಗೊತ್ತಿಲ್ಲ. ವೀಕ್ಷಕರೇ, ಕರ್ನಾಟಕ ವಿಧಾನಸಭಾ ಚುನಾವಣೆ ಮತ್ತಷ್ಟು ಹತ್ತಿರ ಸಮೀಪಿಸ್ತಾ ಇದೆ. ಎಲ್ಲ ಕಡೆ ಚುನಾವಣೆಯದ್ದೇ ಮಾತುಗಳು ಮುಂದುವರಿತಾ ಇದೆ ಜನರ ಬಾಯಲ್ಲೂ ಕೂಡ. ಅದರಲ್ಲೂ ಕೂಡ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಒಂದು ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂಥದ್ದು. ಇದರ ಬಗ್ಗೆಯೂ ಕೂಡ ಅನೇಕರು ಕೂಡ ಬಿಸಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಚರ್ಚೆಯ ದೃಷ್ಟಿಯಿಂದಲೇ ಮತದಾರರ ಒಲವು ಏನಿದೆ, ಮತದಾರರ ಅಭಿಪ್ರಾಯವೇನಿದೆ ಎನ್ನುವುದನ್ನು ಅಭ್ಯರ್ಥಿಗಳ ಗಮನಕ್ಕೆ ಮತ್ತು ತಮ್ಮೆಲ್ಲರ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಸುದ್ದಿ ಮೀಡಿಯಾ ನೆಟ್ವರ್ಕ್ ಮಾಡ್ತಾ ಇದೆ. ಇದೇ ಗ್ರಾಮಕ್ಕೊಂದು ರೌಂಡ್. ಇವತ್ತಿನ ದಿವಸ ನಾವು ಈ ಕಬಕ ಗ್ರಾಮದಲ್ಲಿದ್ದೇವೆ. ಕಬಕ ಜಂಕ್ಷನ್, ಮಂಗಳೂರು ಪುತ್ತೂರು ಹೆದ್ದಾರಿಯಲ್ಲಿರುವಂತಹ ಕಬಕ ಅತ್ಯಂತ ವ್ಯವಹಾರವನ್ನು ಹೊಂದಿರುವಂತಹ ಒಂದು ಕೇಂದ್ರವಾಗಿದೆ. ಇಲ್ಲಿನ ಜನರು ಈ ಬಾರಿಯ ಮತದಾನದಲ್ಲಿ, ಈ ಬಾರಿಯ ಚುನಾವಣೆಯಲ್ಲಿ ಏನು ಹೇಳ್ತಾರೆ, ಯಾವ ಅಭ್ಯರ್ಥಿಯ ಪರವಾಗಿ ಒಲವಾಗಿ ತಮ್ಮ ಒಲವನ್ನು ತೋರಿಸ್ತಾರೆ ಎನ್ನುವುದನ್ನು ಅವರ ಮಾತಿನಲ್ಲಿ ಕೇಳಿಕೊಂಡು ಬರೋಣ ಬನ್ನಿ. ಕಾವು ಭಯಂಕರ ಜೋರಾಗಿ ನಡೀತಾ ಇದೆ ಈಗ. ಆದರೆ ಈ ಭಾಗದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕಂತ ಆಲೋಚನೆಯಲ್ಲಿ. ಯಾಕೆ ಕಾಂಗ್ರೆಸ್ ಅಂದರೆ ನಮಗೆ ಎಲ್ಲ ಕಷ್ಟದ ಸಂದರ್ಭದಲ್ಲೂ ಸಿಗುವುದು ಕಾಂಗ್ರೆಸ್ ಪಕ್ಷ ಮಾತ್ರ. ಅದಕ್ಕೋಸ್ಕರ ನಮಗೆ ಸೊಸೈಟಿಯಲ್ಲಿ ಹಕ್ಕಿ ಆಗಲಿ ಇನ್ನಿತರ ಯಾವುದೇ ಸವಲತ್ತು ಕೊಡಬೇಕಾದ್ರೂ ಅದು ಕಾಂಗ್ರೆಸ್ ಪಕ್ಷ ಬೇಕಾಗ್ತದೆ. ಅದಕ್ಕೋಸ್ಕರ ನಾವು ಈ ಸರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿ. ನಮ್ಮ ಕ್ಷೇತ್ರದಲ್ಲಿ ತುಂಬಾ ಸಮಸ್ಯೆ ಇದೆ. ಯಾವ ಸಮಸ್ಯೆ ಪರಿಹಾರ ಆಗಲಿಲ್ಲ ಕಳೆದ 5 ವರ್ಷದಲ್ಲಿ. ಈಗ ಕಾಂಗ್ರೆಸ್ ಬಂದರೆ ನಮ್ಮ ಎಲ್ಲ ಸಮಸ್ಯೆಯು ಪರಿಹಾರ ಆಗ್ತದೆ ಎಂಬ ಭರವಸೆ ನಮಗಿದೆ. ಓಟ್ ಮೂಲೆ ಕಬಕಡಿ ಸರ್ತಿ ನಮ್ಮ ಅರುಣ್ ಕುಮಾರ್ ಪೃಥ್ವಿಲನ್ನು ಭಯಂಕರ ಬರ್ಬೋದು. ಬಿ ಜೆ ಪಿ ಜಾಸ್ತಿ ಅವೇ ಪಣ್ಣೊಂದಿಲ್ಲ ಜನಕ್ಕಳು ಅರುಣ್ ಕುಮಾರ್ ಪೃಥ್ವಿಲ ಮತ್ತು ಪನ್ಪೇರು ಅವ್ರ ಹಿಂದುತ್ವದ ಬಗ್ಗೆ ಎಲ್ಲ ಕೆಲಸವನ್ನು ಪೇರು ಬಂದು ಜನಕ್ಕಳು ಮಾತ್ರ ಆರನ ಬೇರೆ ಹೊಡೆದಿಲ್ಲ ಜಾಸ್ತಿ. ಬಿ ಜೆ ಪಿ ಬರೋದ ಬಿ ಜೆ ಪಿದು ದಾಯ್ತಂದು ಪಂಡ್ರೆ ಆಪುಜಿ ಈ ಸರ್ತಿ ಕ್ಯಾಂಡಿಡೇಟ್ದು ಕೆಲವು ಜನಕ್ಕೆ ಸರಿ ಆಪುಜಿ ಪರಿಚಯ ಇಜ್ಜಿನ ಮಾತ್ರ ಪಂಡೊಂದಿಲ್ಲ ರೀ. ಅಭಿವೃದ್ಧಿ ದಳ ಅವಡ ಸಮಸ್ಯೆ ದಳ ಉಂಡ ಕ್ಷೇತ್ರ ಸಮಸ್ಯೆದಲ್ಲ ವಿಶೇಷಜ್ಜಿ ಸಮಸ್ಯೆ ಆತಂಡ್ರಿ ಬೇಲೆ ಮಾತು ಆತಂಡ್ರಿ ಕಡೆ ಸರ್ತಿ ಎಡ್ಡೆ ಬೇಲೆ ರೋಡ್ದ ಒಂದು ಮತ್ತು ಎಡ್ಡೆ ಕೆಲಸ ಎಡ್ಡೆ ಮಂತದೆ ರೀ ಬಿ ಜೆ ಪಿ ಈ ಸರ್ತಿ ಹಿಂದುತ್ವಗೋಸ್ಕರ ಅರುಣ್ ಕುಮಾರ್ ತಿರುಗಿದೆ ರೀ. ಓಕೆ ನಮ್ಮ ತೊಂದರೆ ಅಜ್ಜಿ ಬಿ ಜೆ ಪಿ ನಮ್ಮ ದುಂಬುಡ್ದೆ ಬಿ ಜೆ ಪಿ ಆಂಡಲ್ಲ ಈ ಸರ್ತಿ ಆಯ್ತು ಅಂದು ಬನ್ನಿಯರ ಅಪ್ಪಾಜಿ ಹಿಂದೆ ಅಂದು ಆಲೋಚನೆ ಮಂತದೆ ಬಾಡೋಡಪ್ಪ ಈ ಸರ್ತಿ ಅಂದು ಹೌದಾಯ್ತು ಮಾಹಿತಿ ನೇರೇಡು ಮತ್ತು ಪೂರ ಕಡ್ಲೆ ಅಜಿಲ್ಲತ್ರ ಪೂರ ಹಂಗಾಯ್ತು ಅಂಡೆಲ್ಲ ಬರ್ಪಣೆ ಆಶಾನೆ ಅರ್ಪಣೆ ಆಸತಿ ಮಾಪ ಬಿ ಜೆ ಪಿ ಅವರು ಉರುಪಂಜಿ ಜವನೇರ ಸೇರಿನ ಒಂಜಿ ಆಪುಂಡೆ ಗಲಾಟೆ ಒಂದು ಮತ್ತು ದುಂಬುದೇ ಇತ್ತು ನತ್ತ ಪಾರ್ಟಿ ಅದೇ ಅದಾ ಎಡ್ಡೆ ಅಭಿವೃದ್ಧಿ ಬಿ ಜೆ ಪಿ ಬತ್ತನಕ ಎಡ್ಡೆ ಅಭಿವೃದ್ಧಿ ಆತನ ಮುಜುಗುತ್ತು ಬೇರೆ ಅಂತೇಳಿ ಎಲ್ಲಿ ಮನೆ ಉಡಿಪಾಡಿಯಲ್ಲಿ ಹೇಗುಂಟು ಈ ಸಲದ ಚುನಾವಣೆ? ಮತದಾನ ಮಾಡುವ ಮೊದಲು ಏನು ಹೇಳ್ತೇವೆ? ಮತದಾನ ಮಾಡಿದ ಬಗ್ಗೆ ಕಾಂಗ್ರೆಸ್ ಬರಬೇಕು ಈ ಸಲ. ಯಾಕೆ ಕಾಂಗ್ರೆಸ್ ನಮಗೆ ಈ ಸರ್ಕಾರ ಆಗಲಿಕ್ಕಿಲ್ಲ, ಬಿಜೆಪಿ ಸರ್ಕಾರ ಆಗಲಿಕ್ಕಿಲ್ಲಪ್ಪ. ನಮ್ಮ ಕಷ್ಟ ಯಾವುದು ಪರಿಹಾರ ಆಗುವುದಿಲ್ಲ. ಏನು ಸಮಸ್ಯೆಗಳಿದೆ? ಎಲ್ಲ ಸಮಸ್ಯೆ ಅವ್ರದ್ದು, ಎಲ್ಲ ಸಮಸ್ಯೆ. ಕಾಂಗ್ರೆಸ್ ಬಂದರೆ ನಮಗೆ ಏನಾದರೂ ಕೈ ಬಾಯಿಗೆ ಹೋಗುತ್ತೆ, ಎಲ್ಲ ಬಾಯಿ ಹೋಗ್ಲಿಕ್ಕಿಲ್ಲ. ಹೇಗೆ ಬರ್ಬೋದಾ ಕಾಂಗ್ರೆಸ್ ಈ ಸಲ? ದೇವರ ಕೈಯಲ್ಲಿ ಉಂಟು, ನಾವಲ್ಲ. ನಾವು ಓಟ್ ಹಾಕ್ತೇವೆ ಅವರಿಗೆ, ಬರುವುದು ಅವರ ಇಚ್ಛೆ. ಹೇಗೆಂದರೆ ಹೇಳಲಿಕ್ಕಾಗೋದಿಲ್ಲ, ಡೌಟು. ಮತ್ತು ಹೇಗೆ ಹೇಳಲಿಕ್ಕಾಗ್ತದ? ನಮ್ಮ ಬಂಟ್ವಾಳ. ಹಾಂ, ಬಿ ಜೆ ಪಿ ಮತ್ತು ಕಾಂಗ್ರೆಸ್. ಹಾಂ, ಬರ್ಬೋದು. ಆ ಮುಂದಿನ ಕೆಲಸ ಮಾಡಿದ ಲೆಕ್ಕದಲ್ಲಿ ಬರ್ಬೋದು ಅಂತ ಕಾಣ್ತದೆ. ಜನರು ಏನು ಬದಲಾವಣೆ ಬೇಕು ಅಂತ ಹೇಳಿ? ಹಾಂ, ಬದಲಾವಣೆ ಬೇಕು ಅಂತ ಹೇಳ್ತಾರೆ. ಹೌದು, ತುಂಬ ರೈಯರು ಬರಬೇಕು. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮತ್ತು ನೀರಿನ ವ್ಯವಸ್ಥೆ ಎಲ್ಲ ಒಳ್ಳೆ ಮುಂದೆಲ್ಲ ಮಾಡಿದ್ದೆಲ್ಲ ಅರ್ಧದಲ್ಲಿ ಬಾಕಿ ಉಂಟು, ಅದು ವಾಪಸ್ ಮಾಡಲಿಲ್ಲ, ಹಾಗೆ ಉಂಟು ಅದು. ಮತ್ತು ಇಲ್ಲದ್ರೆ ಹಾಗೆ ಬಾಕಿ ಆಗ್ತದೆ, ಅರ್ಧದಲ್ಲಿ ಬಾಕಿ ಆಗಿದೆ, ಆಗಲಿಲ್ಲ ಅದು ಪೂರ್ತಿ ಮಾಡಬೇಕಾದ್ರೆ ಅವರೇ ಬರಬೇಕು ಅಷ್ಟೇ. ಅದು ಇದೆಲ್ಲ ಒಳಗೆ ರೋಡೆಲ್ಲ ಉಂಟಲ್ಲ, ಅದೆಲ್ಲ ಆಗಲಿಲ್ಲ, ಅದು ಅರ್ಧ ಬಾಕಿ ಆಗಿದೆ. ಸ್ವಲ್ಪ ಮಾಡಿದ್ದಾರೆ, ಸ್ವಲ್ಪ ಬಾಕಿ ಉಂಟು. ಮನೆ ತುಂಬ ಮನೆ ಆಗಬೇಕಲ್ಲ, ಅದರೀಗ ಕಟ್ಟಿದ್ದಾರೆ, ಅವರಿಗೆ ಹಕ್ಕುಪತ್ರ ಸಿಗಲಿಲ್ಲ. ಈಗ ಕಟ್ಟಿದ್ದಾರೆ, ಸರ್ಕಾರ ಜಾಗೆಯಲ್ಲಿ ಕಟ್ಟಿದ್ದಾರೆ, ಹಕ್ಕುಪತ್ರ ಅದೊಂದು ಸಿಗಬೇಕಲ್ಲ. ಒಂದು ಇರ ಒಲ್ಪ ಓಟು ಒಲ್ಪ ಇರಿಗೆ ಕೊಡಿಪಾಡಿ ಕೊಡಿಪಾಡಿಯಾ ಎಂಚ ಈ ಸರ್ತಿ ಓಟು ಎಂಚ ಕಾಂಗ್ರೆಸ್ ಬರೋಡು
ಎಲ್ಲ ಉಪರಾಜ್ಯ ಬಿ ಜೆ ಪಿ ಓಟು ಏರು ಬರುವರು ಓಟು ಏರು ಬರುವರು ಇಲ್ಲಂತ ಓಟು ಉಂಟು ಮೇ ಪತ್ತೆಗೆ ಏರು ಅಂದಾಜು ಏರು ಬರುವರು ಅಂಜಿರುಕೊಂಡು ಪುತ್ತೂರು ಅಶೋಕ್ ರೈಕುಲು ಒಳ್ಳೆಯರು ಅಂಚಿರ್ತ ಆಶಾ ತಿಮ್ಮಪ್ಪ ಒಳ್ಳೆಯರು ಅಂಚಿರ್ತ ಅರುಣ್ ಕುಮಾರ್ ಪತ್ತಿಲ್ ಒಳ್ಳೆಯರು ಬೇತೆ ಬೇತೆ ಅಭ್ಯರ್ಥಿಗಳು ಒಳ್ಳೆ ಸಾಧಾರಣ ಏರು ಗೆಲ್ತದ ಬರುವರು ಶಾಸಕರಾದ ಬರುವರು ಈರಿನ ಕ್ಷೇತ್ರದ ಊರುಡು ಸಮಸ್ಯೆ ಉಂಟದಲ್ಲ ತೊಂದರಜ್ಜಿ ಮಾತಿರ್ಲ ಒಂಜೆಲ್ಲ ಕೊಳ್ಳಿರಿ ಏರು ಬರಂದ್ರೆ ಎಂಕ್ಲು ಪನ್ಪುಲ ಕಂಜಿ ಹಿರೇಗೋಲ್ಪ ಒಟ್ಟು ಕುಡ್ಲ ತೊಂದರೆ രണ്ട് പാർട്ടിലെ ಒಂಜೆಲೆ ಕೊಳ್ಳಿರು ಕಾಂಗ್ರೆಸ್ ಬಿಜೆಪಿ ಹೇಗುಂಟು ಓಟು ಪರವಾಗಿಲ್ಲ ಯಾವ ಥರ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ ಯಾರು ಬರ್ಬೋದು ಅಂತಿದೆ ಅದು ಹೇಳಲಿಕ್ಕಾಗೋದಿಲ್ಲ ಆದರೂ ಸತಿ ಕಾಂಗ್ರೆಸ್ ಆಗ್ಬೋದು ರಾಮಣ್ಣಗೌಡ ಎಂಚುಂಡು ಈ ಸರ್ತಿ ಓಟು ಇತ್ತದಾಯ್ತು ಹೊನೆರಾಬಜದೆ ದಿನ ಉಂಡತ್ತೆ ನನ್ನ ಸಾಮಾನ್ಯ ಇತ್ತ ಅಲ್ಪದಾಡ ಇದ್ದೆಲ್ಲ ಕೊನೆ ಉಂಡು ಬದಲಾವಣೆ ತೋಜಿ ಈ ಸರ್ತಿ ಏನಾಗಿ ಮತ್ತೆ ಫೈಟ್ ಉಂಟು ಪುತ್ತೂರು ಫೈಟ್ ಪುತ್ತೂರು ಅವೇ ಬಿ ಜೆ ಪಿ ಕಾಂಗ್ರೆಸ್ ಆಯ್ತಾ ಪಕ್ಷೇತರ ಅವರು ಇಲ್ಲ ಇರತ್ತ ಪಕ್ಷೇತರ ಒಳ್ಳೆರಿ ಫೈಟ್ ಇಪ್ಪ ಅಲ್ಲಲ್ಲ ಅಂಜಾದೈತೆ ಮುಗಲೆಗಳು ಫೈಟ್ ಅಂತಾರೆ ಆಗಲೇ ಚಾನ್ಸ್ ಆಗ ಕಾಂಗ್ರೆಸ್ಗೆ ಅಂತ ಸರಿ ಧರ್ಮ ಕಾಂಗ್ರೆಸ್ ಬರುವ ಹಾಂ ಆಗಲೇ ದುಡ್ಡು ಬರಂದೆ ಕಾಸು ಬರಂದೆ ಸುದ್ದಿ ಮಿಂದು ಎಂಚುಂಡು ನೀರಿನ ಊರುದಾರ ಸಮಸ್ಯೆ ಉಂಟಾ ಬೇಡಿಕೆ ದಾದೊಂಡಿದೆ ಅವ ಇತ್ತೆ ಬೇಡಿಕೆ ಸದ್ಯದಲ್ಲ ಜೀವನದಾರಜ್ಜಿ ಮತ್ತೊಂದು ಮತ್ತೆ ಇಂಪ್ರೂವ್ಮೆಂಟ್ ಬಂತೇವೆ ರೈಕುಲಂಜಿ ಬರೋಡೊಂದು ಪೂರ ಅಲ್ಲಿ ಪೂರ ಕಾಂಕ್ರೀಟ್ ಒಂದು ಪೂರ ಬಾರಿ ನೀರ್ದ ಬಾರಿ ಇಂಜಿ 7 ಗ್ರಾಮ್ ಪೂರ ನೀರ್ದ ಬಾರಿ ನೋಲ್ತೀರಿ MLA ಪುದಾರ ಕಾಂಗ್ರೆಸ್ ಅಶೋಕ್ ರೈಕುಲು ಒಳ್ಳೆಯರು BJP ಆಶಾ ತಿಮ್ಮಪ್ಪ ಒಳ್ಳೆಯರು ಅಂಜಿ ಪಕ್ಷೇತರ ಅದು ಒಳ್ಳೆಯರು ಅರುಣ್ ಕುಮಾರ್ ಗೊತ್ತಿಲ್ಲ JDS ದಿವ್ಯಪ್ರಭಾ ಒಳ್ಳೆಯರು ಅಂಚನೆ ಆಮ್ ಆದ್ಮಿ ಪಕ್ಷಡು ವಿಶ್ವಕುಮಾರ್ ಒಳ್ಳೆಯರು ಎಟ್ಟು ಅಂದಾಜಿ ಸಾಧಾರಣ ಇರಿಗೆ ಏರು ಬರುವುದು BJP ಬತ್ತೊಂಡುಳ್ಳೇನ ನನಗೆ ಬರ್ಪುಳ್ಳದೆ ನಮಗೂ ಇಲ್ಲಿ ಪುತ್ತೂರಲ್ಲಿ ಹೌದು ತೊಂದರೆ ಇಲ್ಲ ಒಂದು ಲಕ್ಷಣ ಉಂಟು ಯಾರು ಬರ್ಬೋದು ಅಂತ ಅಂದಾಜು ಒಂದು ಓಟು ಕಾಂಗ್ರೆಸ್ ಬರುವಂಥ ಲಕ್ಷಣ ಉಂಟು ಪುತ್ತೂರಲ್ಲಿ ಎಲ್ಲ GST ಆಯಿತು ಅದಾಯಿತು ಇದಾಯಿತು ಭಾರಿ ಕಷ್ಟ ಆಯಿತು ಬಡವರಿಗೆ ಕಷ್ಟ ಆಯಿತು ಯಾವುದು ಬದುಕಲಿಕ್ಕೆ ಗೊತ್ತಿಲ್ಲ ಅದು ಇದು ಅಂತೇಳಿ ಆದರೆ ಒಂದು ಕಾಂಗ್ರೆಸ್ ಬಂದವರು ಹೇಳ್ತಾರೆ ನಿಮಗೆ ಬೇಕಾದಂಥ ಒಂದು ಸೌಲಭ್ಯವನ್ನು ಮಾಡಿಕೊಡ್ತೇವೆ ಇದರದ್ದು ಬೇಡ ಹಾಗೆ ಹೇಳ್ತಾರೆ ಅದರಿಂದ ಬಡವರಿಗೆ ಒಂದು ಸಹಾಯ ಆಗಲಿ ಎಣ್ಣ ಬೆಳ್ತಂಗಡಿ ಎಂಕ್ಲೆಗೆ ಹರಿಸ್ಬಂಜಾರ ಎಂಕ್ಲೆಗೆ ಬೆಳ್ತಂಗಡಿ ಆತ ಅವು ಪಣ್ಯಾರ ಅಬ್ಬುಜಿ ಅವು ಅಕ್ಲ ಅದೃಷ್ಟ ಅಭಿವೃದ್ಧಿ ಅಡ್ಡಿ ಉಂಟು ಆರ್ನ ಉಂಡು ನಮ್ಮ ದುಂಬು ಪಣ ಉಂಬೇರ್ದ ಇತ್ತಂಡು ಮಟಂದೂರು ಊರ ಇತ್ತೇರ ಮಕ್ಕಳ ಹತ್ರ ಎಂಕ ಸಂಪರ್ಕ ಐತೆ ಅಕ್ಲ ಊರ ಉಂಡು ಈ ಸರ್ತಿ ಓಟದ ಬರ ಹಾಂ ಸ್ವಲ್ಪ ಓಟಿರಿ ಒಟ್ಟು ಪುತ್ತೂರು ಏರು ಬರ್ಬೇಕು ಅಂದಾಜು ಅಂದಾಜಿ ತೆಂಚಾಣ ಅದೊಂದು ಅಂದಾಜು ಪಿದ ಇದು ರಿಕ್ಷಾಡ ಅಂದು ರಿಕ್ಷಾ ಪ್ರಪಿರ ಪಾತ್ರ ಒಂದು ಏರು ಬರುವ ಈ ಸರ್ತಿ ಅಂದಾಜು ಅಲ್ಲ ಪುತ್ತಿಲ್ಲ ಅವನ ಪೇರು ಪುತ್ತಿಲ್ಲ ಜವನೇರ ಪುರ ಪುತ್ತಿಲ್ಲ ಚುನಾವಣೆ ಪನಪನೆ ಅಂಡೇನು ಇಂಚ ಪುತ್ತಿಲ್ಲ ಬತ್ತಂಡ ಇಂಚ ಅಭಿವೃದ್ಧಿ ಬರ ಆವ ಆಗುದು ಅವನ ಪೇರು ಜವನೇರು ಪುರ ಕಾಂಗ್ರೆಸ್ ಕಾಂಗ್ರೆಸ್ ಬರೋಡ ಬತ್ತನೇ ಇಡ್ಡೆ ಮತ್ತು ಪಾಪದಾಗ ಇವರು ಬರೀ ಇಡ್ಡೆ ಕಬಕ ಜಾಸ್ತಿ ಯಾರೀಗ ಪುತ್ತಿಲ್ನ ಪಾರ್ಟಿದಾಗ ಜಾಸ್ತಿ ಇಂಚ BJP ಅಂತ ಪೆಟ್ಟುಂಡು ಈ ಸರ್ತಿ ಒಟ್ಟು ಮೂಲ ಫೈಟ್ ಉಂಡು ಎಂಕ್ಲೆಗೆ ಹರಿಸ್ಬಂಜಾರು ಬೆಳ್ತಂಗಡಿ ಜಾಸ್ತಿ ಪುತ್ತಿಲ್ಲ ಸಪೋರ್ಟ್ ಹಾಂ ನಿಂದು ತೋಸ್ಕರ ಪುತ್ತೂರು ಏನು ಪೂರ BJP ಬುಕ್ಕಾರ ಪಕ್ಷೇತರದ್ದು ಉಂಡುತ್ತೆ ಮಾತ ಪಂಪೀರು ಪಕ್ಷೇತರ ಬರಪುಂಡು BJP ಓಪನ್ ಮಾಡ್ಬಿಡಿ ಎಂಕಲ್ ಮಾಡ್ಬಿಟ್ಟು BJP ಓಪುಜಿಂದು ಎಂಕಲ್ ಸಂದೇಶ ಲಾಭ ಆಯ್ತು ಬಲ್ಲಿ ನಮ್ಮಲ್ಲಿ ಕಾಂಗ್ರೆಸ್ ಗೆಲ್ತಲ್ಲ ಸರ್ ಕಾಂಗ್ರೆಸ್ ಬರಬೇಕು ಬರ್ತದೆ ಯಾಕೆ ಒಂದು ಹೊಸ ಅಭ್ಯರ್ಥಿ ಎಲ್ಲರಿಗೆ ಬಡವರಿಗೆ ಎಲ್ಲ ಸಹಾಯ ಮಾಡಿಯವರಲ್ಲ ಅವರು ಅದ ಕಾರಣ ಅವರು 1-2 ಸಾವಿರದ ಮೇಲೆ ಬರ್ತಾರೆ ಅವರು 20,000 ಅವರು ಗೆಲ್ತಾರೆ ಯಾವ ಧೈರ್ಯದಲ್ಲಿ ಇರೋದು BJPಯಲ್ಲಿ ಈಗ ಪಕ್ಷೇತರ ನಿಂತಿರುವ ಕಾರಣ ಕಾಂಗ್ರೆಸ್ ಬರ್ಬೋದು ಅಂತ ಹೇಳ್ತೀರಾ ಅಲ್ಲ ಅವರ ಇಲ್ಲದಿಲ್ಲದ್ರೆ ಸಹ ಕಾಂಗ್ರೆಸ್ಗೆ ಗ್ಯಾರಂಟಿ ಅದು 140 ಸೀಟ್ ಕಾಂಗ್ರೆಸ್ ಬರ್ತದೆ ಅಂತ ನನಗೆ ಅಷ್ಟೊಂದು ಧೈರ್ಯ ಉಂಟು ಐತೆ ಬಗ್ಗೆ ಮಲ್ಲ ಮಾಹಿತಿ ಇದ್ದಿ ಒಂದಿದ್ದಿ ನಮ್ಮ ಮಾಹಿತಿ ತ್ರಿಕೋನ ಸ್ಪರ್ಧೆ ಉಂಟು ಮಾಡೋದಿಲ್ಲ ಪುತ್ತೂರು ಅಂಚಿಗೆ ಅಶೋಕ್ ಕುಮಾರ್ ಇಲ್ಲ ಕಾಂಗ್ರೆಸ್ BJP ಆಶಾ ತಿಮ್ಮಪ್ಪ ಪುತ್ತಿಲಗೆ ಸಿಕ್ಕಿದ್ರೆ ಹೆಡ್ಡೆ ಪಕ್ಷ ಯಾವುದಂತ ಇನ್ನೂ ನಾವು ತೀರ್ಮಾನ ಮಾಡಬೇಕಷ್ಟೇ ಅಂತ
ಈಗೆಲ್ಲ ಕೆಲವೊಂದು ರಾಜಕೀಯ ನಾಟಕಗಳೆಲ್ಲ ಕಾಣುವಾಗ ನಾವು ಯಾವುದಂತ ಈಗ ಆಯ್ಕೆ ಮಾಡುವಂತೆ ಆಗಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಯಾವ ಪಕ್ಷ ಅಂತೇಳಿ ನೋಡಿ ಆಯ್ಕೆ ಮಾಡಬೇಕಷ್ಟೆ. ಒಂದು ಅಂದಾಜು ಒಂದು ಟ್ರೆಂಡ್ ಯಾವ ಥರ ಇದೆ? ಈ ಸಲ BJP ಮತ್ತು ಕಾಂಗ್ರೆಸ್ ನೇರ ಹಣಾಹಣಿ ಇದೆ ಅಷ್ಟೇ. ಕೆಲವರು ಹೇಳ್ತಿದ್ದಾರೆ ಪಕ್ಷೇತರ ಅಭ್ಯರ್ಥಿ ಕೂಡ ಇದ್ದಾರೆ, ಅರುಣಕುಮಾರ್ ಗೊತ್ತಿಲ್ಲ. ಅದನ್ನು ಇರ್ತದೆ ಸರ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಹೇಳಿದಾಗ ಇರ್ತದೆ. ಯಾವುದಾದ್ರೂ ಅದು ಟ್ರೆಂಡ್ ಇರೋದು BJP ಮತ್ತು ಕಾಂಗ್ರೆಸ್ಸಿಗೆ. ಇಲ್ಲ, ನಮಗೆ ಜನರಿಗಿಂತ ಸಿಗುವಂಥ ಯಾವುದೇ ಪಕ್ಷಗಳು ಬಂದರೂ ನಾವು ಅದಕ್ಕೆ ಆಗಿರ್ತೇವೆ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ಹಲವಾರು ಕಾಮಗಾರಿಗಳಾಗಲಿ ಇಲ್ಲಿ ನಡೀಲಿಕ್ಕೆ ಅವಶ್ಯಕತೆ ಇದೆ. ಮುಂದಿನ ದಿನಗಳಲ್ಲಿ ಆಗ್ಬೋದು ಎಂಬ ನಿರೀಕ್ಷೆ ಇದೆ ನಮಗೆ. ಅಂಥ ಅಭ್ಯರ್ಥಿಗಳೇ ಜಯಿಸಿ ಬರಲಿ ಅಂತೇಳಿ ನಾವು ಪ್ರಾರ್ಥಿಸ್ತಿದ್ದೇವೆ. ಈಗ ಒಟ್ಟು ನಮ್ಮ ರಾಜ್ಯದಲ್ಲಿ ಆಗಿರ್ಬೋದು ಎಲ್ಲ ಕಡೆ ಕೂಡ ಲಂಚ ಭ್ರಷ್ಟಾಚಾರ ಅನ್ನುವಂಥದ್ದು ದೊಡ್ಡ ಮಾರಿಯಾಗಿ ಪರಿಣಮಿಸ್ತಾ ಇದೆ ಅಂತ ಜನರಿಗೆ, ಅದು ಕೂಡ ಸಾಮಾನ್ಯ ವರ್ಗದವರಿಗೆ. ಇದರ ಬಗ್ಗೆ ನಿಮಗೆ ಅನುಭವ ಇದೆ? ಇದೆ ಸರ್. ಅಂದರೆ ನಮ್ಮದು ಯಾವುದೇ ಕೆಲಸ ನಡಿಬೇಕಂತ ಹೇಳಿದರೆ ಈಗ ಲಂಚ ಇಲ್ಲದೆ ಯಾವುದೇ ಕೆಲಸಗಳು ನಡೆಯುವುದಿಲ್ಲ. ಯಾವುದೇ ಡಿಪಾರ್ಟ್ಮೆಂಟಲ್ಲಾಗಲಿ, ಯಾವುದೇ ಎಷ್ಟು ಸಣ್ಣದರಿಂದ ಎಷ್ಟು ದೊಡ್ಡ ಕೆಲಸಗಳಾಗಲಿ ಲಂಚ ಎಂಬ ಹೆಸರು ಬರದೆ ಅಲ್ಲಿ ಆ ಕೆಲಸ ನಮ್ಮದು ಪೂರ್ತಿ ಆಗೋದಿಲ್ಲ 100% ಆಗೋದಿಲ್ಲ. ಹೇಗೆ ಇದನ್ನು ಒಂದು ನಿರ್ಮೂಲನೆ ಮಾಡೋದು? ಅಂದರೆ ನಮಗೆ ಅದೇ ಒಳ್ಳೆಯ ರಾಜಕಾರಣಿಗಳಿಂದಾಗಲಿ ಇದನ್ನು ನಿರ್ಮೂಲನೆ ಮಾಡ್ಬೋದಲ್ಲದೆ ಬೇರೆ ಜನರಿಂದ ಅದು ಭಾರಿ ಕಷ್ಟ ಉಂಟು. ಯಾಕೆಂದರೆ ಈಗ ಜನರು ಅದನ್ನು ವಿರೋಧಿಸಿದರೆ ಅವರ ಮೇಲೆ ದಬ್ಬಾಳಿಕೆ ಮಾಡುವಂಥ ವ್ಯವಸ್ಥೆ ಈಗ ನಮಗೆ ಕಾಣ್ತಾ ಇದೆ. ಅದರಿಂದಾಗಿ ನಮಗೆ ಬರುವಂಥ ಮುಂದಿನ ದಿನಗಳಲ್ಲಿ ಬರುವಂಥ ರಾಜಕೀಯ ನಾಯಕರುಗಳೇ ಅದನ್ನೆಲ್ಲ ಸರಿ ಮಾಡುವಂಥ ವ್ಯವಸ್ಥೆ ಮಾಡಬೇಕು. BJP ಪರಿಹಾರ ವಿಷಯ ಅಂಚಂದತ್ತೆ ಒಂದು ಅವೇ ನಮ್ಮ ಆಸಾ ತಿಮ್ಮಪ್ಪಲ ಪುತ್ತಿರ 2 ಜನ ಇತ್ತು ನಡೆದಾದ್ರೆ ಬಾರಿ ಬಂಗವನು ಎನ್ನ ಲೆಕ್ಕ ಒಂಜಿದೆ ನಂಡ ಒಂಜೆ ಅಂಡ ತೊಂದರೆ ಸಿಂಗಲ್ ಅದು ಅಂಚೆ ಕಾಂಗ್ರೆಸ್ ಸಿಂಗಲ್ ಹಾಂ ಅಂಚೆ ಅಂಕಲ್ ಲೆಕ್ಕ ಬುಕ್ಕ ಬನ್ನಿರಾಪಿ ಇಂಚಂದ್ರೆ ಚಾನ್ಸ್ ಏರೇ ಉಂಟು ನಾನು ಪುತ್ತಿಲಾಗ ಅವೇ ಎಂಕ್ಲ ಐತೆ ಎಂಕ್ಲ ಸುರುಕು ಪುತ್ತಿಲ ಅಂತ ಲೆಕ್ಕ ಬರ್ದ ಒಕ್ಕ ಪಕ್ಷವನ್ನು ಒಂದು ಬುಡಿರಾಪಿ ವಿಷಯ ಉಳ್ಳ ರಡ್ಡಿ ಸೈಡ್ ಉಳ್ಳ ಗೊಂದಲ ರಾಷ್ಟ್ರ ಎಂಚ ಆಪಣದು ಉಳ್ಳ ಅಭಿವೃದ್ಧಿ ಏತಲ ಉಂಡು ಅನ್ನ ರೋಡು ಸಾಧಾರಣ ಮಟ್ಟ ಏತಲ ಮನ್ಸೇರಿ ಎಂಕ್ಲ ಸಂಜೀವ ಮಟ್ಟ ಅಂದ್ರೆ ಐಕ್ ರಡ್ಡು ಬನ್ನಿರಿದ್ದಿ ಓಟದ ಏನು ಎಂಚ ಅಭಿಪ್ರಾಯದ ಎಂಕ ಎಂಚ ಅನುಭವ ಉಂಟು ಈಗ ಅನುಭವ ಇತ್ತು ಹೇಳಿದ್ರೆ ಇಂಚಿನಾಗಲೇ ಬರುವೇರು ಅಂಚನ ಜವಣೇರ ಟೈಪ್ದಾಗಲೇ ಫನೇರ ಅತ್ತೆ ಏನು ಪಣ್ಪುಡೆ ಎಂಚ ಮುಜಿ ಅವತಾರ ಉಂಡು ಸರ್ತಿ ಕಾಂಗ್ರೆಸ್ ಮನಿ ಬರುವಲ್ಲ BJP ಉಳಾಯ್ದ ಜಗಳಡು ಪೂರ ಮಾತ ತಗೊಂದುಳ್ಳೇರ ಅಂಚನೆ ಮಾತ ನಡತೊಂದುಂಡು ಅವು ಪಂಡ್ರಾಪಸ್ ಅವು ನಸೀಬುಗು ಅವು ಬರ ಪಣೇರಿಚ್ ಟ್ರೆಂಡ್ ಒಂಜಿ ಊರುಡು ಒಂಜಿ ಟ್ರೆಂಡ್ ಇಪ್ಪುನ ಜನಕ್ಕಳು ಇಂಚನೆ ಒಂಜಿ ಒಲವು ಜಾಸ್ತಿ ಇಪ್ಪುಂಡು ಇನಿತ್ತಿನ ಪೊಸಿಷನ್ ಪಂಡ್ರಾಪಸ್ ಎಂಕ್ಲೆ ಏರ್ ಬಾತ್ರ ಎಂಕ್ಲು ಬೆನುಪುನ ಬೆನೋಡತಾ ಎಂಕ್ಲು ಬೆನುಪುನ ಬೆನೋಡೆ ಎಂಕ್ಲೆ ಏರ್ಲ ಕುರುಪುಜಿ 5 ವರ್ಷ ಆಗಲಿ ಬುಕ್ಕ ಇಚ್ಚಿ ಬುಕ್ಕ ಎಂಕ್ಲು ಇಂಚ ಅನ್ಬೋಡು ಇತ್ತೆ ಅಕ್ಲು ಇಂಚ ಅಂತ ನಾನು ಎಂಕ್ಲು ಇಂಚ ಅನ್ಬೋಡು ಆತೆ ಏರು 15 ತೊಂದರೆ ಏರು 15 ಏರು 15 ಹೆಂಗ್ದಾನೆ ಅದೇ ಅವು ನೋಡಿ ನಾವು ಇಲ್ಲದೆಲ್ಲ ಕೊಡ್ತಾರೆ ಏರು 15 ಬಂದಿದ್ದು ನೋಡತ್ತಿ ಹೋಯ್ತು ನಮ್ಮೊಂದು ಓಟ್ ಉಂಟದ ಅದೇ അതിന് പാട്ട് കൊടുത്തേ ഒരു അക്കാത്തെങ്കില അത് പാടാതൊത്തിട്ട അത് ഏറെ പാട്ട് ಈ ಸಲ ನಮಗೆ ಗೊತ್ತಿಲ್ಲ ಬೇಕು, ಒಂದು ಬದಲಾವಣೆ ಬೇಕು. ಹಳೆಯ ರಾಜಕಾರಣಿಗಳಲ್ಲ, ಹೊಸ ನಾಯಕರು ಬೇಕು. ಪಕ್ಷದಲ್ಲಿ BJP ಗೊತ್ತಿಲ್ಲರು ಮುಂದಕ್ಕೆ BJPಗೆ ಹೋಗ್ಬೋದು, ಅವರು ಪಕ್ಷದ ಹೋದ್ರೂ ತೊಂದರೆ ಇಲ್ಲ. ನಮ್ಮ ಜನ ನಮಗೆ ಬೇಕಾಗುವ ಜನ ಅಂತ ಇರ್ಬೋದು. ನೀವು ಯಾವಾಗಲೂ BJP ಮಾತ್ರ ಈಗ ಮಾತ್ರ ಪಕ್ಷೇತರ ಫಸ್ಟ್ನಿಂದಲೇ BJP. ಈ ಸಲ ಗೊತ್ತಿಲ್ಲ ವ್ಯಕ್ತಿ, ಈ ಸಲ ವ್ಯಕ್ತಿಯನ್ನು ನೋಡ್ತಾ ಇದ್ದೇವೆ, ಪಕ್ಷವನ್ನು ನೋಡ್ತಾ ಇಲ್ಲ. ಆದರೂ ಒಂದು ವೇಳೆ ಈಗ ನರೇಂದ್ರ ಮೋದಿ ಸರ್ಕಾರ ಅಥವಾ ರಾಜ್ಯದಲ್ಲಿ ಸರ್ಕಾರಕ್ಕೆ ಅದೇನಾದರೂ ಡ್ಯಾಮೇಜ್ ಬರಲಿಕ್ಕಿಲ್ಲ. ಒಂದು ವೇಳೆ ಬಂದರೂ ಇವರು ಸಪೋರ್ಟ್ ಮಾಡ್ತಾರೆ ಅಂತ ಧೈರ್ಯ ಹೇಳಿದಾರಲ್ಲ ಓಪನ್ ಆಗಿ. ವಿಧಾನಸಭೆಯಲ್ಲಿ ನಾನು BJPಗೆ ಸಪೋರ್ಟ್ ಮಾಡ್ತೇನೆ. ಆ ಲೆಕ್ಕದಲ್ಲಿ ಈ ಸಲ ಒಂದು ಗೆದ್ದು ಬಂದರೆ ಅವರಿಂದ ಏನು ನಿರೀಕ್ಷೆ ಇದೆ ನಿಮಗೆ? ಗೆದ್ದು ಬಂದರೆ ನಮ್ಮ ಸಂಘಟನೆ ಬಲವಾಗಬಹುದು, ಮತ್ತು ಕೆಲವೊಂದು ಕಳ್ಳ ರಾಜಕೀಯ ನಡಿಲಿಕ್ಕಿಲ್ಲ ಅನ್ನೋ ಒಂದು ಓಟುದು ಎಂಚಿನಲ್ಲ ಪಂಡ್ರಾಗ್ಪುಜಿ ಎಂಕಲೆ ಕೊಂಚ ಸಮೀಕ್ಷೆ ಹಿಡಿತೆ ನಮ್ಮ ಅಶೋಕ್ ರೈತೆ ಒಂಜಿ ಚೂರು ಲೀಡ್ ಬರುವೇರೆಂದು ಪಂಡೊಂದುಲ್ಲ ಎಂಕಲು ಅಶೋಕ್ ರೈಗ್ಲೆ ಬರೋಡು ಅದು ಪಂಡ ಒಂಜಿ ಚೂರು ಪಾರ್ಟಿ ಅಂಚಿಂಚ ಒಂದತ್ತಿತ್ತೆ ಇಪ್ಪುಣೆ ಮತ್ತು BJP ಪಾರ್ಟಿಗೆ ದಕ್ಕಲೆಗೆ ಒಂಚೂರು ಹೆಚ್ಚು ಕಮ್ಮಿ ಆದಿಪ್ಪೆಲ್ಲ ಯಾವು BJP ಇರ್ತಾರೆ ಬತ್ತನ ಇರ್ತಾರೆ, ಕಾಂಗ್ರೆಸ್ ಇರ್ತು ಪಕ್ಕ ಮೂಲವ್ರದ್ದು ಇತ್ತು ನಗಲು ನೆಟ್ ಕಾಂಗ್ರೆಸ್ ಇರ್ತು ಲೀಡರ್ ನಗಲು ಅಕ್ಲೆ ಕೊಂಚ ಅಸಮಾಧಾನ ಬೇಜಾರು ಬರೋವಂದ ಅವು ಬೇಜಾರು ಆ ಒಂದೇನಾರಿಗೆ ಸೀಟು ಕೊಡ್ತೀನಿ ಬೇಜಾರು ಇತ್ತನ ಇನ್ನು ಪೂರ ಬುಡ್ದು 6 ಅಭ್ಯರ್ಥಿ ಮೈನ್ ಕ್ಯಾಂಡಿಡೇಟ್ ಪುತ್ತೂರು ತಾಲೂಕು 6 ಆವಡೆ MLA ಬಂಡದೇ ಅಕ್ಲಿ ತೀರ್ಮಾನ ಮಾಡಿ
ಇದ್ದೇರು. ಟ್ರೆಂಡ್ ನಮ್ಮ ಕಾಂಗ್ರೆಸ್ ಪಕ್ಷದ ಅಶೋಕ್ ರೈ ಅವರ ಪರವಾಗಿ ಅತಿ ಹೆಚ್ಚು ಗ್ರಾಮೀಣ ಭಾಗದ ಜನರು ಒಲವು ತೋರ್ತಾ ಇದ್ದಾರೆ. ಚುನಾವಣೆಗೆ ಅವರು ಧುಮುಕುವುದಕ್ಕಿಂತ ಮುಂಚೆನೇ ಅವರು ಸಮಾಜ ಸೇವೆ ಮಾಡುವುದು, ಬಡವರ, ಅಲ್ಪಸಂಖ್ಯಾತರ ಮತ್ತು ದೀನ ದಲಿತರ ಒಂದು ಅಭಿವೃದ್ಧಿಗೋಸ್ಕರ ತುಂಬ ಅವರು ಸಹಾಯ ಮಾಡಿದ್ದಾರೆ. ಆ ಮೂಲಕ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರ ಸಮಾಜ ಸೇವೆ ಅವರ ಗೆಲುವಿಗೆ ಕಾರಣ ಆಗ್ಬೋದಾ ಅಥವಾ BJPಯಲ್ಲಿ ಒಳಜಗಳ ಅವರ ಗೆಲುವಿಗೆ ಕಾರಣ ಆಗ್ಬೋದು? ಅಲ್ಲ, ಇನ್ನೊಬ್ಬರ ಒಳಜಗಳವನ್ನು ನಾವು ಬಂಡವಾಳ ಆಗಿ ತಗೊಳ್ಬಾರ್ದು. ಒಂದನೇದು ಅವರ ಒಂದು ಸಮಾಜ ಸೇವೆ, ಅವರ ವ್ಯಕ್ತಿತ್ವ, ಅದಕ್ಕೆ ಅವರಿಗೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ಕಾಂಗ್ರೆಸ್ ಪಕ್ಷದ ಇತಿಹಾಸ. ಹೇಗುಂಟು ಈ ಸಲ ಚುನಾವಣೆ? ಟಫ್ ಉಂಟು, ಎಲ್ಲ ಕಡೆ ಫೈಟ್. ಯಾರಿಗೆಲ್ಲ ಅಂದಾಜು ಫೈಟ್? ಅದೇ ಮೂವರಿಗೆ ಉಂಟು ಈಗ. ಮತ್ತೊಬ್ಬರು ಎಕ್ಸ್ಟ್ರಾ ಇದು ಆಮ್ ಆದ್ಮಿ ಸೇರಿದ್ದಾನೆ, ಹಾಗೆ ಒಟ್ಟಿಗೆ ಟೋಟಲ್ 4 ಜನರಿಗೆ ಉಂಟು. ಆಮ್ ಆದ್ಮಿಯವರು ಕೂಡ ಇದ್ದಾರೆ ಫೈಟಲ್ಲಿ. ನಿಮ್ಮೂರಲ್ಲಿ ಹೇಗುಂಟು ಟ್ರೆಂಡ್? ನಮ್ಮದು ಬಂಟ್ವಾಳದಲ್ಲಿ ಸಾಧಾರಣ ಅದೇ 4 ಮಂದಿಗೆ ಸ್ಪಿಟ್ ಈಗ ಉಂಟು. ಅಲ್ಲಿ ಯಾರು ಬರ್ಬೋದಂತ? ಅಲ್ಲಿ ಯಾರಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ಭಾರಿ ಇದು ಕಾಂಪಿಟೇಷನ್ ಉಂಟು. ಹಾಗೆ ಯಾರು ಬಂದರೆ ಒಳ್ಳೇದು ನಮಗೆ? ಯಾರು ಬಂದರೆ ಒಳ್ಳೇದು? ನಿಮ್ಮ ನಿರೀಕ್ಷೆ ಏನುಂಟು ಅಭ್ಯರ್ಥಿಯಾಗಿ ಗೆದ್ದು ಬಂದವರಿಗೆ? ನೀರಿದ್ದು ಸಮಸ್ಯೆ ಕರೆಕ್ಟ್ ಮಾಡಬೇಕು, ಯಾಕಂದರೆ ಜನಗಳಿಗೆ ಬೇಕಾದ ಮೇಯ್ನ್ ನೀರು. ಬಂಟ್ವಾಳ ಇವತ್ತು ಈ ಸಲ BJP ರಾಜೇಶ್ ಅಣ್ಣ. ಸೀನಪ್ಪ ಗೌಡ ಸ್ವಲ್ಪ ಇರಿಗೆ ಓಟು ಎಣ್ಣ ಮಾಡ್ಬೋ ಒಂದೇ ಪುತ್ತೂರಿಗೆ ಓಟು ಪೂರ್ವಕ ಇಂಕ್ಲ ಓಟು ನೆಟ್ಟು ದಾಳಜಿ ಇಂಗ್ಲ ಕೆಲಸದ ಮಿತ್ತಾತಂದ ಓಟದ ವಿಷಯ ಇಂಕ್ಲೆ ದಾಳ ಗೊತ್ತುಜಿ ಜನಕ್ಕಳು ಬತ್ತ ಪಾತಿರ್ಬೇರೆ ಒಂದು ಅಂದಾಜು. ಅಂದಾಜಿ ಪೂರ ಮಿಕ್ಸ್ ಉಂಡು. ಮಿಕ್ಸ್ ಇತ್ತು ಓ ಬರ್ಪುಂದು ಮನೆ ರಾಬಜಿ ಎಂಕ್ಲ ದುಂಬುದೇಕೆ ದುಂಬುದ ಒಂದು ಗೊತ್ತುಂಡದ ಮಾಂದ್ರಗಳ ದುಂಬು ಐಕೆ. ಅವೇ ಬರೋದು ಗ್ಯಾರಂಟಿ ಉಂಟು? ಅವೇ ಬರೋದು ಗ್ಯಾರಂಟಿ ಇತ್ತಂದ್ರೆ ಏನೋ ಕೋಟಿ ಕಟ್ಲ ಬೆಟ್ಟು ಕಟ್ಬೆ. ಅವೇ ಬರೋದು ಗ್ಯಾರಂಟಿ ಇತ್ತು 1 ಕೋಟಿ ಕಟ್ಬೇನೆ. ಏನು ಊರುದಾದ ಸಮಸ್ಯೆ ದಾಲ ಉಂಟು ಬೇಡಿಕೆ ಸಮಸ್ಯೆ ದಾಲ ಇತ್ತಂದ್ರೆ ಬೇಡಿಕೆ ಏರ್ಲೆ ಈಡೇರ್ಸವ್ನಾಗ್ಲಿ ಇಜ್ಜರು ಬಾಯ್ಡ್ ಮಾತ್ರ ಪಾತಿರ್ಬೇ ರಾತೆ ಬೇತಾಲಜಿ ರೋಡ್ ಅವಂದೆ ಸಾಧಾರಣ 30 ವರ್ಷನೇ ಅವು ಅಂಚನೆ ಉಂಟು ತುಂಬ ಲೆಕ್ಕನೆ ಉಂಟು ಸಮಸ್ಯೆ ಅವೇ. ಚುನಾವಣೆ ತೊಂದರೆ ಅಲ್ಲ, ವಿಶೇಷ ಏನು ಕಾಂಗ್ರೆಸ್ ಅಂತ ಹೇಳ್ತಾರೆ ಎಲ್ಲರೂ. ಕಾಂಗ್ರೆಸ್ ವಿಶೇಷ ಅಶೋಕ್ ರೈ ವಿಷಯದಲ್ಲಿ ಬೇರೆ ವಿಷಯ ಇಲ್ಲ. ಅಂದರೆ ಅವರಿಗೆ ವೈಯಕ್ತಿಕವಾಗಿ ಸ್ವಲ್ಪ ಎನ್ನ ಶಿವಶಂಕರ್ ಹಂಚುಂಡಿ ಸರ್ತಿ ಓಟು ಪುತ್ತೂರು ನಮ್ಮ ಐಟಿ ಸರ್ತಿಲ್ಲ BJP ಬರ್ಕೊಂಡು BJP ಪಕ್ಷೇತರ ಇತ್ತು ನಿರ್ಧಾರ BJPಗೆ ಪಕ್ಷೇತರ ಇತ್ತಲ್ಲ ಜನ ಕೆಲವಂತ ಜನ ತಿರುಗಿದು ರಾತ್ರಿ ಅಲ್ಲ ಹಳ್ಳಿಯಲ್ಲಿ ಇಡ್ಬೋದು ತಿರುಗಿ BJP ಇಡಲಿಲ್ಲ. ಈ ಸರ್ತಿ ಯಾರು ಪಕ್ಷೇತರ ಉಂತದಲ್ಲ ಬುಕ್ ಫಸ್ಟ್ BJPಗೆ ಪೋಪೆ ಕಾಣೋದಿಲ್ಲ ಅಂಚ ಒಂದಷ್ಟು ಜವನೀರು ಪುರ ಅಂತ ಚೂರು ಆರ ಸೈಡಿಗೆ ಒಲವು ಇಪ್ಪೇರ ಪಕ್ಷ ಬುಡ್ದುಕ ಪಿರ BJP ಪೋಪುಣಗೆ ಪಲ ಒಂಜಿ ಬೆಲೆ ಇಜ್ಜವು ಪಕ್ಷ ಒಂಜೆಡೆ ಇತ್ತಂದ್ರೆ ಒಂಜೆಡೆ ಪೋಡಾಪುಂಡು ಆಮೇಲೆ BJP ಇತ್ತಂದ್ರೆ BJP ಪೋಡಾಪುಂಡು BJP ಬುಡ್ದು ಪಿರಾಕೆ ಸೇರು ಅವನ ಇಕ್ಕಂದು ಅಥವಾ ಅಲ್ಲ ಕೂಡ BJP ಪುತ್ತೂರು ವಿನ್ ಆಪುಂಡು ದಾದ ನಿರೀಕ್ಷೆ ಉಂಟು ಈಗ BJP ಆ ಥರ ಕ್ಯಾಂಡಿಡೇಟ್ ಇಡ್ತು ಗೆಲ್ತದ ಬತ್ತನೆ ಗೆಲ್ತದ ಬತ್ತನ ಒಂಜಿ ಅಭಿವೃದ್ಧಿ ಆಪುಂಡು ಅನ್ಪುಣ ಒಂಜಿ ಇನ್ನುಂಡು ಪುತ್ತೂರು ಕ್ಷೇತ್ರ ನಲ್ಲ ಅಂತ ನೆಲೆ ದುಂಬು ಮತ್ತು ಇಂಪ್ರೂವ್ಮೆಂಟ್ ಆಗ್ತಾನೆ ನಡೆದು ಅಂತ ಜಾಸ್ತಿ ಇಂಪ್ರೂವ್ಮೆಂಟ್ ಆವನು. ನಮ್ಮದು ಆ್ಯಕ್ಚುಲಿ BJP ಸಪೋರ್ಟ್ ಯಾವಾಗಲೂ BJPಯಲ್ಲಿ ಇದ್ದೇವೆ. ಈ ಸಲ ಮಾತ್ರ ಅರುಣ್ ಸಪೋರ್ಟ್ ಮಾಡ್ತೇವೆ. ಯಾಕೋಸ್ಕರ ಅರುಣ್? ಯಾಕೆಂದರೆ ಇವರು ಅರುಣ್ ನನಗೊಂದು ಇಷ್ಟು ಸಲ ಮೋಸ ಮಾಡಿದರು, 2 ಸಲ ಕೊಡ್ತೇನೆ ಅಂತೇಳಿ ಕೊಡಲಿಲ್ಲ. ಅದಕ್ಕೋಸ್ಕರ ಒಟ್ಟು ಮಾತ್ರ BJP, ನಾವು ಮೋದಿಗೆ ಸಪೋರ್ಟು. ಈ ಸಲ ಅರುಣ್ ನನಗೆ ಅಷ್ಟೇ. ಬರ್ಬೋದಾ ಪುತ್ತೂರಿನಲ್ಲಿ ಅರುಣ್ ಕುಮಾರ್ ಗೊತ್ತಿಲ್ಲ? ಬರಲೇಬೇಕು. ಬರದಿದ್ದರೆ ನಮಗೆ ಹಿಂದೂಗಳಿಗೆ ಕಷ್ಟ ಉಂಟು. ಇವರು ಹೀಗೆ ಮಾಡಿದರೆ ಇವರೇ ಒಳಗೆ ಮಾತಾಡ್ತಿದ್ದಾರಲ್ಲ, ನಮ್ಮನ್ನು ಆಟ ಆಡ್ತಿದ್ದಾರೆ. ಹಾಗೆ ಬರಲೇಬೇಕು, ಗೊತ್ತಿಲ್ಲ ವಿನ್ ಆಗಲೇಬೇಕು. ಗೆದ್ದು ಬಂದ ಮೇಲೆ ಏನು ನಿರೀಕ್ಷೆ ಇದೆ ನಿಮಗೆ? BJPಗೆ ಸಪೋರ್ಟ್ ಅಂತ ಹೇಳಿದಾರಲ್ಲ ಅರುಣನ್ನ, ನೋಡ್ಬೋದು. ಇಷ್ಟರ ತನಕ ನಮ್ಮನ್ನು ಚೆಂದವಾಗಿ ನೋಡಿದ್ದಾರೆ, ಸಹ ನೋಡ್ತಾರೆ. ಬತ್ತನ ಜನಕ್ಕೂ ಏರು ಎಡ್ಡೆ ಎಲ್ಲರು ಅಂಚ ಏರು ಜನಕ್ಕೂ ಎಡ್ಡೆ ಎಲ್ಲರು ಜನ ಎಡ್ಡೆ ಎತ್ತಂಡ ಬೇಲೆ ಅನ್ಪರೆ ಅದ ಮಾರ್ಗದ ಸಮಸ್ಯೆ. ಅಕ್ಕ ಅವಳು ಉದಾಹರಣೆ ಚಕ್ಕ ಎನ್ನ ಪೊಲ್ಯಾಡು ಎಂಕ ಸಮಸ್ಯೆ ಉಂಡು. ಇಲ್ಲೊಂಜಿ ಎಂಕದಕ್ಕ ಇದು ಇಲ್ಲು 2 ರೂಮ್ ಪುರ ಒಂಜಿ ಕೂಡಿ ಸಾವಿರ ಉಂಡು ಅಂಚ ಏರ್ಲ ಸಹಾಯ ಆಪುಜೇರು ಅಂದು ಇವರ ಕೊಡ್ತಾರೆ ಮನವಿ ಕೊರ್ತುಜಿ ಸಹಾಯಕ್ಕೆ ಸಹಾಯ ಮಗಳು ಹೋತಾರ ಅನ್ನ ಅಂಚೆ ಸರ್ತಿ ಓಟುಗೆ ತೀರ್ನಾಡಿ ಬಣ್ಣ ಗೀರೆಯಿಂದಲ್ಲ ಪನ್ಪರ ಓಟು ಬಣ್ಣ ಪನ್ನೋಡು ಸಾರು ಪನ್ನೋಡು ಬರ್ಪೇರ ಬತ್ತೇರ ಬತ್ತೇರು ಒಂಜಿ ಪಾಟಿ ಬತ್ತೇರು ಪಂಡರ ಪಂತಲು ಆವುದಂಡೇರು ಸಹಾಯ ಅಲ್ಪ ಅಂದು ಪನ್ಪೇರು ಅಂಚೇನೆ ಸಹಾಯ ಅಲ್ಪ ಅಂದು ಮುಖದ ಪೋಡ ಅದೇನ ಏತು ಸರ್ತಿ ಎಂಕ್ಲೊಂಜಿ ಇಲ್ಲು ಕಡ್ದು 10-15 ಸಾರಿ ಪಂಚಾಯ ಲೆಕ್ಕದ ಇಲ್ಲು
ಅದಕ್ಕೆ ಒಂದು ನಾನೆಲ್ಲ ಒಂದು ರೂಮ್ ಉಡ್ಸೋಣ ಆಯ್ತಂದ್ರೆ ಇದ್ದಿ ಪಂಚಾಯತ್ ಅಂಚೆ ಉಂಡು ಏನು ಬತ್ತೇರ ನಮಗೆ ಪುತ್ತೂರು ಸಹಾಯ ಯಾವು ಬಡವರ ಬಂದು ಬೇರೆ ಅಶೋಕರೈ ಕನ್ನಡ ಇರ್ಬೋದಾರ ಇಲ್ಲಿಗೆ ಸಹಾಯ ಏನಾರ ಹೋತ ಸರ್ ಹೋತ ಅಂಚ ಅಂತ ಬರೋ ಒಂದು ಬ್ಲಾಕ್ ವರ್ಕ್ ಮಾಡ್ಪಿರು ಬತ್ತುಂಡು ಪೋಡತ್ತೆ ಎಂಕ್ಲ ಅರ್ಜಿ ಸಂಘಾಲಕ್ಕೆ ಕೂಡ ಅರ್ಜಿ ಅದು ನಾನು ಪಾಸ್ ಆಚಿ ಲೋನ್ ಪಾಸ್ ಆಚಿ ಗುಂತು ಬೇರೆ ಎಂಕ್ಲ ಅಲ್ಲಿ ದಕ್ಲ ಅಲ್ಲಿದೆ ಉಳ್ಳೋ ಈ ಸರ್ತಿ ಪುತ್ತೂರು ಬಣ್ಣ ದುಮ್ಮುಲು BJP ಬರ್ತಾನೆ ಕಾಂಗ್ರೆಸ್ ಬರ್ತೀರಿ ಆರು ವಿನ್ನಾಯರಿ ಅದ ಈ ಸರ್ತಿಲಿ ಆರೇ ವಿನ್ನ ಆಪಣೆ ತೋಜು ನಿತ್ಯದ ಉಂಟುನ ಸೆಟ್ರಿ ಆರೇ ವಿನ್ನಾವೇರಿ ಎಂಕ್ಲ ಧೈರ್ಯ ಅಂಚನೆ ಬಡವೇರೆ ವ್ಯಕ್ತಿಗೆ ಕೆಲಸ ಮಂತು ಕೊರುವೇರು ಬಂದ್ಬಿಡ ಧೈರ್ಯ ಉಂಡು ವ್ಯಕ್ತಿಂದು ವ್ಯಕ್ತಿನಾಗ್ಲಿ ಏರೇ ಬಾಳ್ಡು ಪಾರ್ಟಿ ವ್ಯಕ್ತಿನಾಗ್ಲಿ ಏರೇ ಬಾಳ್ಡು ತೊಂದರೆ ಅಜ್ಜಿ ಆಂಡ ವ್ಯಕ್ತಿನಾಗ್ಲಿ ವರ್ಕ್ ಅನ್ಪೋಡು ಅಲ್ಪದ ಸ್ಯಾಂಕ್ಷನ್ ಮಂತದ್ದು ಕೊಂಡು ಅಕ್ಲೇ ಇಲ್ಲ ಕೊಂಡು ಎರಬಲ್ಲಿ ಪರವಾಗಿಲ್ಲ ನಮಗೆ ಅನುಕೂಲ ಆದರೆ ಆಯ್ತು ಯಾವುದು ಬಂದರು ಹಾಂ ಯಾವುದು ಬರ್ಬೋದು ಅಂತ ನಿರೀಕ್ಷೆ ಇದೆ ನಮ್ಮದು ಬಂಟ್ವಾಳ ಅಲ್ಲ ರಾಜೇಶ್ ನಾಯ್ಕ ಅಭಿವೃದ್ಧಿ ತೊಂದರೆ ಸರ್ ಈ ತಾಯಿನ ಯಾರು ನನ್ನ ಒಡೆಗಾದ ಮುಖಂ ಬೇರೆ ಕಮ್ಮಿ ತಾಂಡಲ್ಲ ಎಂಕ್ಲಿಗೆ ಯಾರು ರೀತಿ ಆಶಾ ತಿಮ್ಮಪ್ಪ ದಳ ಮಲ್ತು ಕೊರ ಇರಂದ ಆಶಾ ತಿಮ್ಮಪ್ಪ ಪುಲ ಎಂದು ಜಾತಿ ಮಾಡಿದ ಓಟುಗೆ ಎಲ್ಲ ಜಾತಿಗೆ ಓಟು ಕೊರ್ಪನಾಗ್ಲಿದ್ದಿ ಜಾತಿ ಮಾಡಿದ ರಾಜ್ಯಕ್ಕೆ ಸರ್ಕಾರ ಕಟ್ಟಂಗ್ಲಿದ್ದಿ 10 ಜನ ಕೂಡ್ಲ ಮಂತ್ರಿ ಸರ್ಕಾರ ಅಂದು ಓವಲ್ನ ಒಣೆ ಆಪುಣೆ ಜಾತಿ ಮಾಡಿದ ಓಟುಗೆ ನೋಡ್ತಿದ್ದೆ ನಾನು ಗೌಡೆ ನಾನು ಸೆಟ್ರಿ ನಾನು ಪೂಜಾರಿ ಬಂಡಾಯ್ಕೆ ಓಟು ಕೊರ್ ಪೂಜಾರಿ ಅಲ್ಲ ವ್ಯಕ್ತಿಂದು ಉಪೇರು ಜಾತಿ ನನ್ನ ವ್ಯಕ್ತಿಂದು ವರ್ಕ್ ಮಾಡ್ಕೊಳೆ ತೊಂದರೆ ಇಲ್ಲ ತೊಂದರೆ ಇಲ್ಲ ಯಾರು ಅಂದಾಜು ಒಂದು ಬರ್ಬೋದು ಅಂದಾಜು ಅಂತ ಹೇಳಿದರೆ ನಮ್ಮ ಈಗ ನೀವು MLA ಇದ್ದವಂಥವರು BJP ಇಂದ ಹಾಗೆ ಅವರೇ ಅದೇ ಪಕ್ಷ ಬರ್ತದೆ ಅಂತೇಳಿ ನನ್ನ ಅನಿಸಿಕೆ. ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಅರುಣ್ಕುಮಾರ್ ಪತ್ತಿಲ ಇದ್ದಾರೆ ಅವರು ತೊಂದರೆ ಇಲ್ಲ ಆದರೆ ಅದೇ ಪಕ್ಷ ಒಂದು ಇತ್ತು ಮತ್ತು ಇಲ್ಲಿ ಅದೇ ಪಕ್ಷದಲ್ಲಿ ಅವರು ಇದ್ದ ಕಾರಣ BJPಗೆ ಅದು ಹಿನ್ನಡೆ ಆಗ್ಬೋದಾ ಅಂತ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅಶೋಕ್ ರೈ ಬರ್ಬೋದಾ ಕಾದು ನೋಡುವ. ಈ ಕ್ಷೇತ್ರದಲ್ಲಿ ತುಂಬ ಕೆಲಸ ಕಾರ್ಯಗಳು ನಡೆದಿದೆ ಸಂಜೀವ ಮಠಂದ್ರ ಅವರಿಂದ ನೇತೃತ್ವದಲ್ಲಿ, ಹಾಗಾಗಿ ಮುಂದೆ ಕೂಡ ಅದೇ ರೀತಿ ನಡೀಬೋದು ಅಂತ ನನ್ನ ಒಂದೊಂದು ಅಭಿಪ್ರಾಯ. ಓಟು ಈ ಸರ್ತಿ ಮತ ಪಕ್ಷೇತರ ಒಂದು ಮಾತ ಅದು ತಟಾಟ ತಟಪಟ ಅವು ಪಕ್ಷೇತರ ಅಂತಾರ ಅಥವಾ ಪಾರ್ಟಿ ಅಂತಾರ ಪಕ್ಷೇತರ ಅಂತಾರು ಅರುಣ್ಕುಮಾರ್ ಗೊತ್ತಿಲ್ಲ ಗೊತ್ತಿಲ್ಲ ಅರೆ ಬರ್ಬೇಡ ಅರೆ ಗುರು ಆರೊಂದು ವ್ಯಕ್ತಿ ಎಡ್ಡಳ್ಳಿ ರಂಜನೆ ಇರೋದು ಅದು ಎಂಗೆಲ್ಲ ಕಬಕೇರಿ ಯಾರಿಗೆ ದಾದ ನಿರೀಕ್ಷೆ ಉಂಟು ಆರೇಳ್ದು ಆರೇಳ್ದು ಒಂದು ಹಿಂದೂ ತರಡು ಒಂದು ಎಡ್ಡ ನರಮಣಿ ಎಡ್ಡ ವ್ಯಕ್ತಿ ಅಂಚನೆ ಹಿಡ್ದು ಆರಿ ಓಟು ಕುರ್ಕೊಂಡಿ ಭಾವನೆ BJP ಬರಂದತ್ತು ಅಣ್ಣ ಒಂದು ಮುಕ್ಕಾಲು ಬರು ಫುಲ್ ಬರಂದವು ಅರುಣ್ಕುಮಾರ್ ಪುತ್ತೂರಿನೊಟ್ಟಿಗೆ ಇತ್ತನಗಳು ಪುತ್ತೂರಿನೊಟ್ಟಿಗೆ ಇತ್ತನಗಳು ಬುಕ್ ವಾಪಸ್ BJPಗೆ ಬರುವೇರಾ ಬರುವೆ BJPಗೆ ಬರುವೆ ಬುಕ್ಕದ ಕ್ರಮ ಬರುವೆ. ಕೇರಳ ಎಲ್ಲ ಓಟು ಇಲ್ಲಿ ಉಂಡು ನಮಗೆ ಎಂದಾಗುದು ಅವರು ರೇಷನ್ ಕಾರ್ಡ್ ಇಲ್ಲ ಮತ್ತೆ ಅಪ್ಲೈ ಮಾಡಿದವರು ಏನು ಕೊಡಲಿಲ್ಲ. ಅಪ್ಲೈ ಮಾಡಿ ಎಷ್ಟೋ ಸಮಯ ಆಯಿತು. ಒಂದು ರೇಷನ್ ಕಾರ್ಡ್ ಇಲ್ಲ ಮತ್ತೆ ಎಂದದೀಯಾ ಬೇರೆ ಏನು ಸವರಿ ಮಾಡೋದು ಬೇಡ ಏನಕ್ಕೆ. ರೇಷನ್ ಕಾರ್ಡ್ ಇಲ್ಲ ಇದ್ರೆ ಸರ್ಕಾರದಿಂದ ಯಾವ ಸವಲತ್ತು ಕೂಡ ಇಲ್ಲ. ಇಲ್ಲ ನಾ ಎಂತ ಕೊಡ್ತೇನೆ ನೀನು ಏನು ಇಲ್ಲಲ್ಲ. ಓಟು ಇಲ್ಲಿಯೇ ಉಂಟು ಓಟು ಇಲ್ಲಿಯೇ ಹಾಕಿಕೊಂಡಿರ್ತಾನೆ. ಇನ್ನು ನಮಗೆ ಇದರಲ್ಲಿ ಏನು ಸೌದಿ ಇಲ್ಲಲ್ಲ. ನಿಮ್ಮಲ್ಲಿಗೆ ಓಟ್ ಕೇಳಿಕೆ ಬರ್ತಾರಲ್ಲ ಅವಾಗ ಇದನ್ನು ಹೇಳಿಲ್ವ ನೀವು? ಸರ್ ಎಂದಾದ್ರು ಹೇಳು ಸುಮ್ಮ ನಾನು ಒಣ್ಣಲ್ಲಿ ಮಾತಾಡ್ತಾನೆ ಯಾರಲ್ಲಿ ಮಾತಾಡುವಿಲ್ಲ. ಓಟವನ್ನು ಕೊಡ್ತಾನೆ ಯಾರಿಗೆ ಇಷ್ಟವೋ ಓಟವನ್ನು ಕೊಡ್ತಾನೆ ಅಷ್ಟೇ. ಓಟ್ ಕೇಳಿಕೆ ಈ ಸಲ ಬಂದಿದ್ದಾರೆ ನಿಮ್ಮಲ್ಲಿಗೆ? ಇಲ್ಲ ಬರಲಿಲ್ಲ. ಇಷ್ಟು ಅಲ್ಲಿ ನೀನೇ ಶುರು ಅಂದ ನಾನು ನಮ್ಮಲ್ಲಿ ಮಾತಾಡಿದ್ದು. ಹೌದು ಬಂದರೆ ಹೇಳ್ತೀರಿ ನಿಮ್ಮ ಸಮಸ್ಯೆಗಳನ್ನೆಲ್ಲ. ರೇಷನ್ ಕಾರ್ಡ್ ಆಗಬೇಕು ಅದು ನಿಮ್ಮ ಏನು ಪ್ರಾಬ್ಲಮ್ ಇದೆ ಅದನ್ನು ಹೇಳ್ತೀರಿ ಬಂದವರ ಹತ್ರ ಹೇಳ್ತೀರಲ್ಲ? ಆಯ್ತು ನೋಡ್ಬೇಕು ಸರ್ ಯಾರಂತ. ಈ ಸಲ ಯಾವುದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಕಾಂಪಿಟೇಷನ್ ಫುಲ್ ಟಫ್ ಉಂಟು ಈ ಸಲ. ಬರುವವರು ಎಲ್ಲ ಅರುಣ್ಕುಮಾರ್ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಹೇಗೆ ಬರ್ತಾರಂತ. ಪಕ್ಷೇತರಕ್ಕೆ ಒಳ್ಳೆ ಸಪೋರ್ಟ್ ಉಂಟು ಸದ್ಯಕ್ಕೆ. ಯಾವುದು ಬರ್ತದೆ ನೋಡ್ಲಿಕ್ಕೆ ಇರೋದು. ಈಗ ಅರುಣ್ಕುಮಾರ್ ಗೊತ್ತಿಲ್ಲಕ್ಕೆ ಹೆಚ್ಚು ಓಟು ಕೊಟ್ಟರೆ BJP ಓಟು ಹೊಡೆದು ಹೋಗ್ತದೆ. ಕಾಂಗ್ರೆಸ್ ಬರ್ಬೋದಾ? ಅದೇ ಎಲ್ಲ ಹೇಳ್ತಿರೋದು ಅದನ್ನೇ ಹೇಳ್ತಿರೋದು. ಇಬ್ಬರ ಜಗಳ ಮೂರನೇ ಲಾಭ ಅಂತ. ಅದು ಯಾವ ರೀತಿ ಬರ್ತದೆ ಅಂತ ನೋಡ್ಲಿಕ್ಕೆ ಇರೋದು. ಇನ್ನು ಜನಸೇವಾ ಕೇಂದ್ರದಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ. ಜನರಿಗೆ ಏನು ಸಮಸ್ಯೆಗಳಿದೆ, ಏನು ಆಗಬೇಕಾಗಿದೆ? ಅಂದರೆ ಹೆಚ್ಚಾಗಿ ಈಗ ಈ ರೇಷನ್ ಕಾರ್ಡ್ ಸಮಸ್ಯೆ ಎಲ್ಲ ತುಂಬ ಇದೆ. ಅರ್ಜಿ ಹಾಕಿ 1 ವರ್ಷ ಆದರೂ ರೇಷನ್ ಕಾರ್ಡ್ ಸಿಗೋದು ಎಲ್ಲ ಕಂಪ್ಲೇಂಟ್ ಇದೆ. ಅಂದರೆ ಬಂಟ್ವಾಳ ತಾಲೂಕು ಎಷ್ಟು 1 ವರ್ಷ ಆಯಿತು ಅರ್ಜಿ ಹಾಕಿ, ಅವರಿಗೆ ಇನ್ನೂ ಕಾರ್ಡ್ ಸಿಗಲಿಲ್ಲ. 1 ವರ್ಷ ಮೇಲೆ ಆದವ್ರಿಗೆ ಇನ್ನೂ ಕಾರ್ಡ್ ಕೊಡಲಿಲ್ಲ. ಎಲ್ಲ ರಿಪೋರ್ಟ್ ಆದದ್ದು ಇನ್ನೂ ಪೆಂಡಿಂಗ್ ಇದೆ. ಅಂಥದ್ದೆಲ್ಲ ಸಮಸ್ಯೆ ಇದೆ. ಮತ್ತು ಸರ್ವರ್ ಸಮಸ್ಯೆ, ಅವ್ರು ಬಂದ ಕೂಡಲೇ ಕೆಲಸ ಆಗೋದಿಲ್ಲ. ಇವತ್ತು ಬಂದರೆ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಕೆಲಸ ಆಗುವಂಥದ್ದಿದೆ ಕೆಲವು.
ಕೆಲವು ಸರ್ವರ್ ಸಮಸ್ಯೆ ತುಂಬ ಇದೆ. ಅಂದರೆ ಬಂದ ಕೂಡಲೇ ಕೆಲಸ ಆಗುವಂಥದ್ದು ಭಾಳ ಕಡಿಮೆ. ಬೆಳಿಗ್ಗೆ ಬೇಗ ಬಂದರೆ ಆಗ್ತದೆ ಕೆಲಸ, ಮತ್ತೆ ಕೆಲಸ ಇಲ್ಲ, ಆ ರೀತಿ ಎಲ್ಲ ಸಮಸ್ಯೆ ತುಂಬ ಇದೆ. ಆನ್ಲೈನ್ ಸಮಸ್ಯೆ, ಅರ್ಜಿ ಹಾಕಲಿಕ್ಕೂ ಕೆಲವು ಸಮಸ್ಯೆ ಇರುತ್ತದೆ. ಅರ್ಜಿ ಹಾಕಲಿಕ್ಕೆ ಬಿಡೋದಿಲ್ಲ, ಆಮೇಲೆ ಕೆಲವು ಸರ್ವರ್ ಇರೋದಿಲ್ಲ. ಹಾಗೆ ಆ ಕಡೆ ಆಫ್ಲೈನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ ದುಡ್ಡು ಕೊಟ್ಟು ಮಾಡಬೇಕಾಗ್ತದೆ ಅಂತ ಏನಾದರೂ ಪರಿಸ್ಥಿತಿ ಇದೆ? ಸದ್ಯಕ್ಕೆ ಆಫ್ಲೈನ್ ಯಾವುದಿಲ್ಲ, ಎಲ್ಲ ಆನ್ಲೈನ್ ಇದ್ದ ಕಾರಣ. ಈಗ ಸದ್ಯಕ್ಕೆ ಆಫ್ಲೈನ್ ಅಂತ ಏನು ಯಾವುದಿಲ್ಲ, ಎಲ್ಲ ಆನ್ಲೈನ್ ಇದ್ದ ಕಾರಣ ಆಫ್ಲೈನ್ ಇಲ್ಲ. ತೊಂದರೆ ಇಲ್ಲ. ಈಗ ಎಲ್ಲ ಒಂದು ಬದಲಾವಣೆ ಬೇಕಲ್ಲ, ಯಾವಾಗಲೂ ಒಂದೇ ಥರ ಇದ್ದರೆ ಆಗೋದಿಲ್ಲಲ್ಲ. ಈಗ ಯಾರು ಜನರಿಗೆ ತೊಂದರೆ ಆಗೋದಂಥ ಕೆಲಸ ರೀತಿ ಯಾವುದಲ್ಲಿ ಒಳ್ಳೆ ಮಾಡ್ತಾರೆ ಅವರಿಗೆ ನಾವು ಸಹಕಾರ ಮಾಡ್ತೇವೆ ಅಂತ ಇರ್ತೇವೆ. ಈಗ ಹೇಗೆ ಗೊತ್ತಾಗೋದು ನಿಮಗೆ ಯಾರು ಒಳ್ಳೆಯವರು ಕೆಲಸ ಮಾಡ್ತಾರೆ? ಮುಂಚೆ ಮಾಡಿದವರು ಒಳ್ಳೇದು ಮಾಡೋದು, ಇನ್ನು ಮಾಡುವವರು ಒಳ್ಳೇದು ಅಂತದ್ದು ಗೊತ್ತಾಗ್ತದಲ್ಲ. ಹಾಗೆ ನೋಡುವಾಗ ಈಗೆಲ್ಲ ಒಂದು ಬದಲಾವಣೆ ಎಲ್ಲರೂ ಯೋಚಿಸ್ತಾ ಇದ್ದಾರೆ. ಜನಪರ ಒಂದು ಬದಲಾವಣೆ ಬೇಕು ಕರ್ನಾಟಕದಲ್ಲಿ, ಅದು ಅವರವರ ಕ್ಷೇತ್ರದಲ್ಲಿ ಬೇಕು ಅಂತ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದರ ಒಂದು ಬದಲಾವಣೆ ಮಾಡಬೇಕು ಅಂತ ಎಲ್ಲರೂ ಸಹ ಇದು ಮಾಡ್ತಾರೆ, ಅದಕ್ಕೆ ಸಹಕಾರ ಇರ್ತದೆ. ಈಗ ಪುತ್ತೂರಲ್ಲಿ ಈಗ ಭಾರಿ ಕಾಂಪಿಟೇಷನ್ ಆಗ್ತಾ ಇದೆ. ಅದೀಗ ಅವರು ಹೇಳಿದಾಗೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅಂತ ಹೇಳುವಂಥ ಪರಿಸ್ಥಿತಿ ಈಗ ಆಗಿದೆ. ಈಗ ನೋಡಬೇಕು, ಅಶೋಕ್ ರೈ ಒಬ್ಬ ಒಳ್ಳೆ ಬಡವರ ಪರ ಕಾಳಜಿ ಇರುವಂಥ ಒಬ್ಬ ವ್ಯಕ್ತಿ. ಚುನಾವಣೆ ನನ್ನ ಅಭಿಪ್ರಾಯ ಪ್ರಕಾರ ಅಶೋಕ್ ಕುಮಾರ್ ರೈ ಮತ್ತು ಪುತ್ತಿಲ್ ಅವರಿಗೆ ನೇರ ಸ್ಪರ್ಧೆ ಇದೆ. ಹೌದು, BJP ಏನಿದ್ರು 3ನೇ ಸ್ಥಾನ ಪುತ್ತೂರಲ್ಲಿ. ಯಾರು ಬರ್ಬೋದು ಅಂತ ಹೇಳೋಕ್ಕಾಗಲ್ಲ, 50-50 ಇದೆ. ಹೇಳೋಕ್ಕಾಗಲ್ಲ, ಇಬ್ಬರಿಗೆ 50-50 ಇದೆ. ಯಾರು ಬಂದರೆ ಹೆಚ್ಚು ಅಭಿವೃದ್ಧಿ ಆದೀತು? ಈಗ ಎಲ್ಲ ಸಮೀಕ್ಷೆಯಲ್ಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರ್ತದೆ ಇಲ್ಲಿ ಒಂದು ಅಭಿಪ್ರಾಯ ಉಂಟು. ಆ ಲೆಕ್ಕ ನೋಡಿದರೆ ನಾವು ಅಶೋಕ್ ಕುಮಾರ್ ರೈ ಬಂದರೆ, ಸರ್ಕಾರ ಸಹ ಕಾಂಗ್ರೆಸ್ ಬಂದರೆ ಇಲ್ಲಿ ಏನಾದರೂ ಅಭಿವೃದ್ಧಿ ಆಗ್ಬೋದು, ಪುತ್ತೂರಲ್ಲಿ ಆಗ್ಬೋದು ಇಲ್ಲಿ ನನ್ನ ಅಭಿಪ್ರಾಯ. ಪುತ್ತೂರು ನಿರೀಕ್ಷೆ ಐಜಿ ಎಂಕ ಆತು ನಮ್ಮ BJP ಗೊತ್ತಿಲ್ಲ ಇತ್ತು ಹೇಳ್ತಾರೆ. BJP ಹಿನ್ನಡೆ ಉಂಡು, ರೆಡ್ಲ ಫೈಟೆಡ್ ಉಂಡೈತೆ ತೋಡು ಸ್ಪರ್ಧೆ ಉಂಟು ಬಣ್ಣದಲ್ಲಿ ಜನ ತೋಜುಂಡು ಈ ಸರ್ತಿ. ತುಂಬ ಕಾಂಗ್ರೆಸ್ BJP ಮಾತ್ರ ಇತ್ತು. ಈ ಸರ್ತಿ ಒಂಚೂರು ಅರುಣಕುಮಾರ ಪುತ್ತಿಲೆಲ್ಲ ಒಳ್ಳೆ ಇರೋದು ಟ್ರೆಂಡ್ ಉಂಟು ಎಂಚುಂಡು ಈಗಿನ ಏರಿಯಾಡ್ ಚಂದ ಪನ್ಪನ ಬರ್ಪಣ್ಣದ ಬನ್ನಿಯರ ಸದೇಜಿ ಸರ್ ಸ್ವಲ್ಪ ಕೊಣ ಜಾಸೇಲ್ ಅಂದ ಎಂಚುಂಡು ಈ ಸರ್ತಿ ಓಟದ ಚೂಡ ಬತ್ತೆರ ಓಟಕ್ಕೆ ಏನಿರ ಬತ್ತಿದ್ದೀರ ಇದು ಪುತ್ತೂರು ಬರ್ಬೇಕು ಬಂಟೋಲನ ತೆಂಗಿನ ಹಂಚಿ ಹಾಕಲಿ ಕೊಣಾಜೆ ಸರ್ತಿ ಬಡವರ ಬಂದು ಅಶೋಕ್ ರೈ ಗೆಲ್ಪೇರು. ಈ ಸರ್ತಿ ಜನಕ್ಕಲು ಅಶೋಕ್ ರೈ ಆಶೀರ್ವಾದ ಮಲ್ಪರು ಮಾತ ನೆಕ್ಕ ತುಂಬಾರು ಓಟುಗದಲ್ಲ ಒಂತೀಜರ ತನ್ನ ಈ ಸರ್ತಿ ಗೆಲ್ಪೇರು ಇವಾಗ ಓಟು ಒಂತುಜೇರನಾರು ಈ ಬಡವರಿಗೆ ಮಾತ ಜಾತಿ ಒಂಜಿ ಸರ್ವಧರ್ಮದಾಗಲೆಲ್ಲ ಆರ್ನ ಟ್ರಸ್ಟ್ದಾರು ಆರೆ ಉಪಕಾರ ಮಲ್ತೇರು ಮಾತೆರೆಗಳು ಒಂಜಿ ಇಲ್ಲು ಬಡವರಿಗೆ ಒಂಜಿ ಇಲ್ಲದ ವ್ಯವಸ್ಥೆ ಆಡು ಹೆಂಚಿನ ಒಂಜಿ ಕಷ್ಟ ಬತ್ತಲಾರು ಹೆಲ್ಪ್ ಮಾಡ್ತಾರೆ. ಈ ಪುತ್ತೂರು ಭದ್ರಕೋಟೆ ಅಂದ ಸರಿ ಆಮೇಲೆ ಅರುಣ್ ಕುಮಾರ್ ಪುತ್ತಿಲ ಮೇರೆ ಬಂಡಾಯ ಅದು ಅಂತ ಹೇಳಿದಾರ ಕಾಂಗ್ರೆಸ್ ಅಂದತ್ತು BJPಗೆ ಹಿನ್ನಡೆ ಅಂತೂ ಪುತ್ತಿಲೆಲ್ಲ ಓಟು ಅಜೆಂಡಾರಿಗೆ ಓಟು ಉಂಡು. ಸುಳ್ಯ ಪದವ ಪುತ್ತೂರು ಹೇಗುಂಟು ಈ ಸಲ ಎಲೆಕ್ಷನ್ ಬಂದಿದ್ದಾರೆ ನಿಮ್ಮಲ್ಲಿಗೆ? ಇಲ್ಲ ಬರ್ತಾ ಇದ್ದಾರೆ. ಯಾರು ಬರ್ಬೋದಂತ ಅದು ನಮಗೆ ಅವರಿಗೆಲ್ಲ ಹೆಸರು ಗೊತ್ತಿಲ್ಲ ಸರ್. ಅದನ್ನೆಲ್ಲ ನಾನು ಅದೆಲ್ಲ ಹೊರಗೆ ಹೋಗ್ಲಿಕ್ಕೆ ಇಲ್ಲ. BJP ಹಾಂ ತುಂಬುರ್ದ BJP ಬರೋಡೈತೆ ಪುತ್ತಿಲ ಪಣಿಯಾಗ ಬಿದ್ದ ನಮ್ಮ BJP ಮೋದಿ ದುಡ್ಡುಬಾರ್ನೆ. ಹೌದು ಮೋದಿ ಸಂಬಂಧ ಕಡಿ ವರ್ಷ ಕ್ಯಾಂಡಿಡೇಟ್ ಸಂಜೀವ ಮಠಂದವರು ಎಡ್ಡೆ ಕ್ಯಾಂಡಿಡೇಟರ್ ಬೇಲಪುರ ಎಡ್ಡೆ ಮಲ್ತೇರಿ. ಓಟು ಹಾಕ್ಬೇಕಷ್ಟಲ್ಲ, ಓಟ್ ಹಾಕ್ಬೇಕಲ್ಲ ನೀವು? ಓಟ್ ಹಾಕ್ಬೇಕು. ಓಟು ಕಾಂಗ್ರೆಸ್ಸಿಗೆ ಹಾಕೋದು. ಯಾಕೆ ಅಂದರೆ BJP ಸಾಕಾಯಿತು ಅಂದರೆ ಇಲ್ಲಿವರೆಗೆ ಮುಟ್ಟಿದೆ, ಇನ್ನೇನಿಲ್ಲ. ಇನ್ನು BJP ಬಂದರೆ ಎಲ್ಲ ಮಸಾನಕ್ಕೆ ಮುಳುಗಿದೆ, ಎಲ್ಲ ಲೋಕವೇ ಮುಳುಗಿದೆ. ಅವರೇ ದುಡ್ಡು ಮಾಡುವುದಲ್ಲದೆ ಬಡವರಿಗೆ 10 ಪೈಸೆ ಉಪಕಾರ ಇಲ್ಲ. ಅವರು ಮಂತ್ರಿಯವರು ಅವರವರು ಕೋಟಿ ಕಟ್ಲ ಮಾಡಿ ಕಟ್ಟಿರ್ತಾರೆ. ಇನ್ನಾದರೂ ಸ್ವಲ್ಪ ಕಾಂಗ್ರೆಸ್ ಬರಬೇಕಂತ ನಮ್ಮ ಅಭಿಪ್ರಾಯ. ಕಾಂಗ್ರೆಸ್ ಬಂದರೆ ಬಡವರಿಗೆ ಪ್ರಯೋಜನ ಆದಿತ್ತು. ಎಷ್ಟೋ ಪ್ರಯೋಜನ ಉಂಟು. ಬದುಕಬಹುದು ನಮಗೆ. ನಾವು ಯಾರು ಬಂದರೂ ನಾವು ದುಡಿದೇ ತಿನ್ನುವವರು, ಆದರೆ ನಮಗೆ ದುಡಿಯಲಿಕ್ಕೂ ಕಷ್ಟ ಉಂಟು, ಅದು ಇಲ್ಲದಾಗ್ತದೆ. ಓಟ್ದ ಬಗ್ಗೆ ಎಲ್ಲ ಕಡೆ ಇವಾಗ ಫೀಲ್ಡ್ ಆಗ್ತುಂಟು. ನಮ್ಮ ಅಭ್ಯರ್ಥಿ ಆಶಾ ತಿಮ್ಮಪ್ಪ ಗೌಡ್ರೆ. ಯಾಕೆಂತೇಳಿದರೆ ನಾವು ಪಕ್ಷ ಬಿಟ್ಟು ಹೋಗ್ಲಿಕ್ಕಿಲ್ಲ. ಸಂಘದ ಒಂದು ತೀರ್ಮಾನ ಇದೆ, ಯಾರೇ ನಿಂತರೂ ಕೂಡ
ನಾವು ಕಮಲದ ಚಿಹ್ನೆಗೆ ಓಟ್ ಹಾಕಿ ನಾವು ಅವರನ್ನು ಜಯಶಾಲಿ ಮಾಡ್ತೇವೆ. ಅದು ಖಂಡಿತ 100ಕ್ಕೆ 100 ವಿನ್ ಆಗ್ತಾರೆ ಆಶಕ್ಕ. ಮತ್ತು ಯಾರೇ ನಿಂತರೂ ಕೂಡ ಎದುರಲ್ಲಿ ಯಾರೇ ನಿಂತರು ಅರುಣನ್ನ ಕೂಡ ನಮ್ಮ ಸ್ನೇಹಿತರೇ ಆತ್ಮೀಯರೇ ಅವರಿಗೆ ಕೂಡ ನಮ್ಮ ಬೆಂಬಲ ಇದೆ ಅಂತಿಲ್ಲ. ಪಕ್ಷೇತರ ನಿಂತಾಗ ನಮ್ಮ ಬೆಂಬಲ ಇಲ್ಲ, ಅವರು ಪಕ್ಷದಲ್ಲಿ ನಿಂತಾಗ ನಮ್ಮ ಅವರಿಗೆ ಬೆಂಬಲ ಫುಲ್ ಇತ್ತು. ಅದೇ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಕಬಕ ಗ್ರಾಮದಲ್ಲಿ ಯಾವುದೇ ತೊಂದರೆ ಆಗ್ತಿಲ್ಲ. ಖಂಡಿತವಾಗ್ಲೂ 100ಕ್ಕೆ 100 BJP ಬರ್ತದೆ. ಅದಕ್ಕೆ ಬೆಂಬಲಿತವಾಗಿ ನಾವು ಎಲ್ಲರೂ ಇಲ್ಲಿ ಸೇರಿ BJPಯ ಮತಗಳು ಒಡೆದು ಹೋಗುವಾಗ ಅದು ಹಿನ್ನಡೆ ಆಗಲಿಕ್ಕಿಲ್ಲ. BJP ಹಿನ್ನಡೆ ಸ್ವಲ್ಪ ಆಗ್ಬೋದು ಯಾಕೆಂತ ಹೇಳಿದರೆ ಸಂಜೀವ ಮಠಂದೂರವರು 19,000 ಓಟಿಗೆ ಲೀಡಿಗೆ ವಿನ್ ಆಗಿದ್ದಾರೆ. ಆದರೂ ಇವಾಗ 20-25 ಸಾವಿರ ಓಟು BJP ಸೇರ್ಪಡೆ ಆಗಿದೆ. ಆದ ಕಾರಣ ನಮ್ಮದು ನಿರೀಕ್ಷೆ ಇತ್ತು, ಒಂದು 30,000 ಓಟಿಗಿಂತ ಕೂಡ ನಾವು ವಿನ್ ಆಗ್ತೇವೆ ಅಂತ ಹೇಳಿತ್ತು. 30,000 ಲೀಡಿಗೆ ವಿನ್ ಆಗ್ತೇವೆ ಅಂತಿತ್ತು. ಇವಾಗ ಒಂದು ಸಾಧಾರಣ ಒಂದು 7-8 ಸಾವಿರಕ್ಕಾದರೂ ನಾವು BJP ವಿನ್ ಆಗ್ತೇವೆ. ಅದು ಖಂಡಿತವಾಗ್ಲೂ ವಿನ್ ಆಗ್ತೇವೆ. ನಾವು ಗೊತ್ತಿಲ್ಲ ತೆಗೆದ್ರೆ ಎಷ್ಟು ತೆಗಿಬೋದು ಒಟ್ಟು? ಗೊತ್ತಿಲ್ಲ ಒಂದು 10,000 12,000 15,000 ಅವರು ಓಟ ತೆಗಿಬೋದು. ಯೂತು ಅಂದರೆ ಯುವಕರೆಲ್ಲ ಜಾಸ್ತಿ ಪುತ್ತಿಲ ಕಡೆಗಿದ್ದಾರೆ ಅಂತ ಇದೆ. ಯೂತು ಪುತ್ತಿಲ ಕಡೆಗಿದ್ದಾರೆ. ಯಾಕೆಂತ ಹೇಳಿದರೆ ಅವರು ಒಂದು 30 ವರ್ಷದಿಂದ 18 ವರ್ಷದ ಯೂತ್ ಕೆಲವರು ಪುತ್ತಿಲರಿಗೆ ಸಪೋರ್ಟ್ ಇದ್ದಾರೆ. ಯಾಕೆಂತ ಹೇಳಿದರೆ ನಮಗೆ ಕೂಡ ಇತ್ತು ಇಲ್ಲಿ, ಯಾಕೆಂದರೆ ಇಲ್ಲಿ ಒಂದು BJP ಅಭ್ಯರ್ಥಿ ಯೂತ್ ಆಗಬೇಕಂತೇಳಿ. ಆದ ಕಾರಣ ಪಕ್ಷದ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೇವೆ. ಆದ ಕಾರಣ ನಾವು ಪಕ್ಷದಲ್ಲಿ ದುಡಿತೇವೆ. ಪಕ್ಷದ ಏನು ತೀರ್ಮಾನ ತಗೊಳ್ತದೆ ಅದಕ್ಕೆ ನಾವು ಬದ್ಧರಾಗಿ. ಇಲ್ಲಿಯವರೆಗೆ BJP ಹಿಂದುತ್ವ ರಾಷ್ಟ್ರೀಯವಾದ ಈ ವಿಚಾರವನ್ನು ಮುಂದಿಟ್ಟುಕೊಂಡು ಎಲೆಕ್ಷನನ್ನು ಎದುರಿಸ್ತಾ ಇತ್ತು. ಆದರೆ ಈ ಬಾರಿ ಪುತ್ತೂರಿನಲ್ಲಿ ಇದೇ ವಿಚಾರವನ್ನು ಅರುಣಕುಮಾರ್ ಪುತ್ತಿಲ್ ಅವರು ಮುಂದಿಟ್ಟುಕೊಂಡಿದ್ದಾರೆ. ಈ ವಿಷಯದಲ್ಲಿ BJP ಯಾವ ಒಂದು ಸ್ಟೆಪ್ ಅಂತ ತಗೊಂಡಿದೆ? ಅಲ್ಲ, ಇಲ್ಲಿ ವಿನಾಯಕ್ ಕುಮಾರ್ ಸೊರಕ್ಕೆ ಇರುವಾಗಲೇ ಇಲ್ಲಿ ಗಲಭೆಗಳು ಕೋಮು ಗಲಭೆಗಳು ಜಾಸ್ತಿ ಇತ್ತು. ನಂತರ DV ಬಂದಾಗ ಆ ಕೋಮುಗಳು ನಿಂತಿದೆ. ಇವತ್ತು ನಮ್ಮ ಯಾರು ಸಂಜೀವ ಮಠಂದೂರು ಕೂಡ ಇರುವಾಗಲೂ ಯಾವುದೇ ಕೋಮು ಗಲಭೆ ಇಲ್ಲಿ ಆಗ್ತಾ ಇರಲಿಲ್ಲ. ಅದು ಕೂಡ ನಿಂತು ಹೋಗಿದೆ. ಅದು ಇನ್ನು ಪುನಃ ಅದು ಆಗಬಾರ್ದು. ಇಲ್ಲಿ ಪುತ್ತಿಲ ಕೂಡ ಅದಕ್ಕೆ ಹೋರಾಡಲಿಲ್ಲ ಅಂತೇಳಿ BJP ಪಕ್ಷದ ಪರವಾಗಿ ಅವರು ಕೂಡ ಹೋರಾಡಿದ್ದಾರೆ, ಫೀಲ್ಡಿಗೆ ಹೋಗಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆದರೂ ಈ ಒಂದು ಇದರಲ್ಲಿ ಅವರು ಜನ ಬೆಂಬಲಿಗರ ಕಾರಣದಿಂದ ನಾನು ನಿಂತಿದೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಅದು ನನ್ನ ಪ್ರಕಾರ ಅದು ನಿಲ್ಬಾರ್ದಿತ್ತು. ಪಕ್ಷ ತೀರ್ಮಾನ ಏನಿದೆ ಅದಕ್ಕೆ ಅವರು ಬದ್ಧರಾಗಬೇಕಿತ್ತು. ಇಲ್ಲಿ ಕೋಮು ಗಲಭೆ ಯಾವ ರೀತಿಯೂ ಕೂಡ ಶಾಸಕರು ನಮ್ಮ ಸಂಜೀವ ಮಠಂದೂರು ಕೂಡ ಇರುವಾಗಲೂ ಯಾವುದೇ ಕೋಮು ಗಲಭೆ ಆಗಲಿಲ್ಲ ಇಲ್ಲಿ ಯಾವುದೇ ಕಾರಣಕ್ಕೂ. ಪುತ್ತೂರು ಮತ್ತು ಕಬಕ್ ಅಂತ ಹೇಳಿದರೆ ಅತಿ ಸೂಕ್ಷ್ಮವಾದ ಪ್ರದೇಶ. ಇಲ್ಲಿ ಯಾವುದೇ ರೀತಿಯ ಕೋಮು ಗಲಭೆ ಅದ ನಂತರ ಆಗಲಿಲ್ಲ ಇಲ್ಲಿ. ಪುತ್ತೂರು BJP ಅಭ್ಯರ್ಥಿ ಆಶಾ ತಿಮ್ಮಪ್ಪರಿಂದ ಏನು ನಿರೀಕ್ಷೆ ಇದೆ ನಿಮಗೆ? ಇವತ್ತು ಸಂಜೀವ ಮಠಂದೂರವರು ಸಾಧಾರಣ ಅನುದಾನವನ್ನು 1,200 ಕೋಟಿ ಅನುದಾನವನ್ನು ಪುತ್ತೂರು ತಾಲೂಕಿಗೆ ತಂದಿದ್ದಾರೆ. ತೊಂದರೆ ಜಬ್ಬ ಎಡ್ಡೆ ಬೇಲೆ ಮಂತೇರಿ ಏರೆಗೆ ಒಟ್ಟು ಕೊರ್ಪುನ ಬೇಲೆ ಮಂತೇರಿ ಪಂಡ ಬೇಲೆ ಬುಕ್ ಅದಾಗಲ್ಲ ಮಲ್ಪನೆ ದುಂಬು ಎಂಚಾಗ ದುಂಬು ತೊಂದರೆ ಎಡ್ಡೆ ಬೇಲೆ ಮಂತದೇರಿ ಮಂತೇರಿ ಈ ಸರ್ತಿ ಚಾನ್ಸ್ ಆರೆ ಗ್ಯಾಸೋ ಕಣ್ಣಗೆ ಎಡ್ಡೆ ಬೇಲೆಲ್ಲ ವರ್ಕುಲ ತೊಂದರೆ ಅರ್ನೆಕ್ಕು ದುಂಬುದೆಲ್ಲ ಓಟು ಗುಂತದೆಲ್ಲ ಗೆಲ್ತಿಜೀರು ಬೇಲೆ ಅಂಚ ವೈಯಕ್ತಿಕವಾದ ಬೇಲೆ ಮಲ್ತೀರಿ ಅಂಡ ಸರ್ಕಾರಡು ಒಂಜಿ ಜನಪ್ರತಿನಿಧಿಯಾದ ಬೇಲೆ ಮಲ್ಪೆರ ಗ್ಯಾರಂಟಿ 100%. ಪಣಿಯರಾಬುಜಿ ಪಾರ್ಟಿ ಸುಮಾರು ಉಂತದೇರು ಇಂಕ್ಲ ದುಂಬೆ BJP ಪಾರ್ಟಿ ಅಂತ ಈ ಸರ್ತಿ ಬೇರೆ ಒಂಜಿ ಉಂತದೆ ಆಯ್ತು ಬಂದು ಅಂಚಿಲತ್ತು ಇಂಚಿಲತ್ತಂದು ಪಕ್ಷೇತರ ಅಂತ ಅರುಣ್ ಪುತ್ತಿಲ ಎಂಕ್ಲೆ ಇಂಚಿಲಿಂದ ಪಣಿಯರ್ ಬರ್ಪುಜಿ ದಾಂಡ ಎಂಕ್ಲೆ BJP ಬುಡಿಯರ್ಲ ಮನಸ್ಸಿಜ್ಜಿ ಆರೇನು ಬುಡಿಯರ್ಲ ಮನಸ್ಸಿಜ್ಜಿ ಅಂಚ ರೆಡ್ ಮನಸ್ಸು ಬೇಲೆ ಮಂತದೇರು ದುಂಬು ತಿಂಚಿ ಏತ ಬೇಲೆ ಮಂತದೇರು ಎಂಕ್ಲೆ ಗೊತ್ತಿತ್ತೇನ ಆರು BJP ಸೀಟ್ ಇಕ್ಕಿಜಿನ ಬೇತನೆ 10 ಸರ್ ಮಂತೇರು ಆರೆಗೆ ಎಂಕ್ಲ ಒಂಜಿ ಓಟು BJP ಬುಡ್ದು ಕೊರೋಡದು ಉಂಡು ಆರು ಗೆಲ್ಪೋಡು ನನ್ನ ಪಾಪದಾಯಗ ಏತ ಉಪಾರ ಅಂತದೇರು ಅಂಚತ್ ಆರೆ ನಾಡೆ ಪೋಣಗ ಇದ್ದಿನ ಕರಪುಡ್ದು ಅಂಚ BJP ಬೇರೆ ನೈಲ್ನೇ ಒಂದು ಕೊರ್ಪುಣೆ ಆರೆಗೆತ್ತ BJPಗೆತ್ತ ಕೊರ್ಪೇರಿ ಅಂಚ ಆರು ಬರೋಡು ಎಕಲ ಪಡ್ಪೊಡೆ ನಿರೀಕ್ಷೆ ನಂಡ ಎತ್ತೋ ಜನ ಪಂಡ್ಪೇರಿ ಎಂಚೋತುಂಡ 10 ಜನಲ್ಲ ರಾಜಕೀಯ ಪೋಯಿನ ಕಾಂಗ್ರೆಸ್ ಆವಡ BJP ಆವಡ ದುಡ್ಡು ಅಣಿಪೇರ ಪೋಯಿಡೆ ಅಂತ ಪಂಡ್ಪೇರಿ ಈ ಜನನು ಇನಿ ಮುಟ್ಟ ಬಂತಿದ್ದೇನೆ ಈ ಜನ ಪಾಪದಾಗಲಿ ಆಗಲಿಗೆಲ್ಲ ಉಪಹಾರ ಅನ್ಪೇರು ಅಂಚೆ ಇಂಚ ಅಂದು ಐಕ್ ಬೋಡಾದ ಬೇರೆ ನಿರೀಕ್ಷೆ ಅವು 10 ಜನಕ್ಕೆ ಉಪಹಾರ ಅಣ್ಣ ನಂಕ್ಲೆ ಉಪಹಾರ ಅದು ಅಚ್ಚ ದಾಂಡ ಎಂಕ್ಲೆ ಎಡ್ಡೆ ಬೇಲೆ ಅಂತ ಮಠಂದೂರು ಸಂಜಣ್ಣಿ ಭಾರಿ ಬೇಲೆ ಅಂತೀರಿ ಅವ್ರ ಮೇಲೆ ಪೂರ ಕಾಂಕ್ರೀಟ್ ಮಾರ್ಗಣೆ ಅಂತೀರಿ ಅಂಚದ ಆರೇನು ಬಿಡಿಯರ್ಲ ಎಂಕ್ಲೆ ಯಾವ್ದು 10 ತಾರೀಕು ಏನು BJPಗೆ ಅವರು ಗ್ಯಾರಂಟಿ ಕಮಲ ಚಿಹ್ನೆ ಬಿಡುದು ಐಜಿಜ್ಜಿ ಆಪತ್ತರು ಈಗ ತೋಡೆಂಚ ಬತ್ತರ ಓಟಿಗೆ ಬತ್ತೀಜರು ಬತ್ತಂಡ ಏರ ಒಂದು
ತುಂಬದಾಗಲು ಬರೋ ಎಡ್ಡೆ ಕೆಲಸ ಮಲ್ತೀರಾ? ಅಂತೆ ತೊಂದರೆ ಚೆನ್ನಾಗಿ ಆವೊಂದು ಇದು ಕಾಂಕ್ರೀಟ್ ಓಟು ಬರಬೇಕು, BJP ಬರಬೇಕು. ಬರ್ತದೆ. ಯಾಕೆ BJP? ಹೆಲ್ಪ್ ಅಂತ ಆಗೋದು ಅವರಿಂದಾನೆ, ಮತ್ತೆ ಹೆಲ್ಪ್ ಎಲ್ಲರಿಂದ ಆಗ್ತದೆ ಅಂದರೆ ಬರಬೇಕು. ನಾವು ಅದೇ ಪಕ್ಷಕ್ಕೆ ಓಟ್ ಹಾಕೋದು, ಅದಕ್ಕೆ ಅದು ಬರ್ತದೆ. ಈಗ ಈ ಸಲ ಅರುಣಕುಮಾರ್ ಪತ್ತಿಲ ನಿಂತಿದ್ದಾರೆ, ಅದೇ ಪಕ್ಷದಿಂದ ಬಂದವರು. ಅವರು ಪಕ್ಷೇತರಾಗಿ ನಿಂತಿದ್ದಾರಲ್ಲ, ಅದೇ ಸ್ವಲ್ಪ ಕಷ್ಟ. ಪಕ್ಷ ಯಾವುದು ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೌದು. BJP ಸೋತ್ರೆ ನಿಮಗೆ ಬೇಸರ ಇದೆಯಾ? ಬೇಸರ ಉಂಟು. ಮಲ್ಲ ಮಾಹಿತಿ ಬತ್ತಿದ್ದೀರಿ ಇಂಥ ವಿಷಯಕ್ಕೆ ಏನಾಗ ಗಂಭೀರ ಒಂದುಂಟು ರಡ್ಡು BJP ದಾಗಲೇ ಮುಜುಬಾರ್ದು ಜನಕ್ಕಳು ಅಂತ ಹೇಳ್ತದ್ದು. BJP ಬರೋಡುಂದೇ ನಮ್ಮ ನಿರೀಕ್ಷೆ. ಪತ್ತಿಲಾಗ ಸಪೋರ್ಟ್ ಇಪ್ಪಾಯಿರ ಒಟ್ಟು ಕೆಲವು ಉಳ್ಳೇರು ದಾಣಿಪೆಲ್ಲ ಪೂಜೆಗೆ ನಮ್ಮ ಜನಕ್ಕಳೇ ಬಂಡದು ನಮ್ಮ ಹಿಂದೂ ಹೇಳಿದ್ರೆ ನಮ್ಮ BJP ಬರೋಡು ಒಂದು 10 ವರ್ಷ ಇತ್ತು ನಡೆದಾಗಲೇ ಬರೋಡು ಒಂದು ನಮ್ಮ ಅಂಜಿ ಆಸೆ ಆಯ್ತು. BJP ದವಳ ಜಗಳ ಅಶೋಕ್ ಕುಮಾರ್ ಇಕ್ಲಿಗಳ ಅಭಾವ ಇತ್ತು ಎತ್ತಾಗಲೇ ಜಗಳ ಬಂತದ್ದು ನಮಗೆ ಆಮೇಲೆ ಒಂಜಿ ಈ ವರ್ಷ ಒಂಜಿ ರಡ್ಡಿನತ್ತ ಆಟಾಡು ಒಂಜಿನ ಓಟು ನಮ್ಮ 5 ವರ್ಷ ಅನುಭವಿಸೋಡು ಅಂತ ಅಪ್ಪು ನಂಗೆ ನಿರೀಕ್ಷೆ ಸರಿಪ ನಂಗೆ ಈ ಸತಿ BJP ಬರೋಡು ಅನ್ನೋದು. ಪುತ್ತೂರು ಕಾಂಗ್ರೆಸ್ ಬರ್ಬೋದು, ಬರಬೇಕು ಅಂತ ಬರಬೇಕು. ಯಾಕೆ ಅಂದರೆ ಇವರ ಹಗರಣ ಎಲ್ಲ ಕಂಡಬಟ್ಟೆ ಉಂಟಲ್ಲ, ಅದಕ್ಕೆ BJP ಅವರ ಹಗರಣ ಕಂಡಬಟ್ಟೆ ಇದೆ, ಅದಕ್ಕೋಸ್ಕರ ಇದು ಬರಬೇಕು. ಈ ಸಲ ಎಲೆಕ್ಷನ್ ಫುಲ್ ಫೈಟ್ ಆಗಿದೆ, ಆದರೂ BJP ವಿನ್ ಆಗುತ್ತೆ. BJP ಪುತ್ತೂರಲ್ಲಿ BJP ಬರ್ತದೆ. BJP ಬರಬೇಕು ಅಂತ. BJP ಅಂದರೆ ಮೋದಿ ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ, ರಾಜ್ಯಕ್ಕೆ ಒಳ್ಳೆ ಇದು ಮಾಡಿದ್ದಾರೆ, ರೋಡು ಅದು ಇದೆಲ್ಲ. ಮಾಜಿ ಶಾಸಕರು ಕೂಡ ಇವಾಗ ಮಠಂದರು ಕೂಡ ಒಳ್ಳೆ ಕೆಲಸ ಮಾಡಿದ್ದಾರೆ. BJP ಬರುತ್ತೆ. ಅರುಣಕುಮಾರ್ ಪತ್ತಿಲ ಪಕ್ಷೇತರಾಗಿ ನಿಂತಿದ್ದಾರಲ್ಲ, BJPಯಿಂದ ಅದು ಒಡೆದು ಹೋದ ಕಾರಣ BJPಗೆ ಹಿನ್ನಡೆ ಆಗಲ್ಲ, ಏನು ತೊಂದರೆ ಆಗಲ್ಲ. BJP ಬರುತ್ತೆ. ನಿಮಗೆ ನಿರೀಕ್ಷೆ ಇದೆ BJPಯಿಂದ? BJP ಒಳ್ಳೆ ಕೆಲಸ ಮಾಡಿದ್ದಾರೆ, ಅದಕ್ಕೆ ಭರವಸೆ ಇದೆ. ರಾಜಕೀಯದ ವಿಷಯದಲ್ಲಿ ನಾನಿಲ್ಲ. BJP ಪಕ್ಷ ಅಂತ ಹೇಳಿದರೆ ನಮ್ಮ ತಾಯಿನಾಡೋದು ಹೇಗೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಈ ಸರಿ ಸಹ BJP ಬರ್ತದೆ ಅಂತ ಗ್ಯಾರಂಟಿ ನಮಗೆ ಉಂಟು. ನಮ್ಮ ಏರಿಯಾನೇ BJP ಅಷ್ಟೇ. ಅರುಣಕುಮಾರ್ ಪತ್ತಿಲವರಿಗೆ ಏನು ಬರಲಿಕ್ಕಿಲ್ಲ. ನಾನು ಪಕ್ಷೇತರ ಇದ್ದವರಿಗೆ ನಾನು ಸಪೋರ್ಟ್ ಮಾಡಲ್ಲ. ಆದರೆ ಅವರು ಹಿಂದುತ್ವ ರಾಷ್ಟ್ರೀಯ ವಿಚಾರವನ್ನು ಇದ್ದಾರೆ, ಅವರು ನಮ್ಮೊಟ್ಟಿಗೆ ಇದ್ದವರೇ, ಅವರು ಅದರಲ್ಲಿ ಕ್ಲಿಯರ್. ನಾವು ರಾಜಕೀಯಕ್ಕೆ ಬಂದಾಗ ಅದರಲ್ಲಿ ನಾನು ಮಾತಾಡಲ್ಲ ಅಂತ ಹೇಳಿದೆ ಅಷ್ಟೇ. ಅವರು ಒಳ್ಳೆ ಜನ, ಅರುಣ್ ಪುತ್ರ ಸಹ ಒಳ್ಳೆ ಜನವೇ, ಆದರೆ ನಾನು BJP ಬಿಟ್ಟು ಎಲ್ಲಿಗೂ ಹೋಗಲ್ಲ. ಈ ಸರಿ ಗ್ಯಾರಂಟಿ BJP ಬರ್ತದೆ. ನಿಮ್ಮ ಊರಿನಲ್ಲಿ ಏನು ಕೆಲಸಗಳು ಏನಾದರೂ ಆಗಲಿಕ್ಕಿದೆಯಾ? ನಮ್ಮ ರಾಜಕೀಯದಲ್ಲಿ ನಾನು ಎಷ್ಟೋ ನೋಡಿದ್ದೇನೆ. ನಮ್ಮ ಏರಿಯಾದಲ್ಲಿ ರೋಡಿನ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಮಠಂದೂರು ಅವರು. ತೊಂದರೆ ಇಲ್ಲ, ಮೊದಲು ಕೂಡ ಅವರು ಒಳ್ಳೆ ನೆಲ್ಲಿಯಾಡಿಯಲ್ಲಿ ಜಿಲ್ಲಾ ಪಂಚಾಯತಿ ಇದರಲ್ಲಿ ತುಂಬ ಇದರಲ್ಲಿ ವಿನ್ ಆಗಿ ಬಂದಿದ್ದವರು. ತೊಂದರೆ ಇಲ್ಲ, ಅವರು ಕೂಡ ಒಳ್ಳೆ ಕ್ಯಾಂಡಿಡೇಟ್. ವೀಕ್ಷಕರೇ, ಇದು ಕಬಕ್ಕ ಜಂಕ್ಷನ್ನ ಕಬಕ್ಕ ಪರಿಸರದ ಮತದಾರರು ಹೇಳಿರತಕ್ಕಂತಹ ಒಂದು ಅಭಿಪ್ರಾಯಗಳು. ವಿಭಿನ್ನವಾದಂತಹ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಈ ಬಾರಿ ಯಾರು ಗೆದ್ದು ಬರ್ತಾರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎನ್ನುವಂತಹ ನಿಟ್ಟಿನಲ್ಲಿ ತ್ರಿಕೋನ ರೀತಿಯಾದಂತಹ ಅಭಿಪ್ರಾಯಗಳನ್ನು ಕೂಡ ನೀಡಿದ್ದಾರೆ. ಹಾಗಾಗಿ ಎಲ್ಲವೂ ಕೂಡ ನಮಗೆ ಫಲಿತಾಂಶದ ಬಳಿಕವೇ ಈ ಒಂದು ನಿರ್ಣಯವಾಗ್ಬೋದು ಅಂತ ನಮ್ಮದು ಕೂಡ ನಿರೀಕ್ಷೆ ಇದೆ. ಬನ್ನಿ ಮುಂದಿನ ಗ್ರಾಮದತ್ತ ನಾವು ಹೋಗೋಣ. ಗ್ರಾಮಕ್ಕೊಂದು ರೌಂಡ್ ಸುತ್ತಿನಲ್ಲಿ ಕೆಮರಾಮ್ಯಾನ್ ಸಮದ್ ಕುರಿಯ ಜೊತೆಗೆ ಉಮೇಶ್ ಮಿತ್ತಡ್ಕ ಮತ್ತು ಶಿವಕುಮಾರ್ ಈಶ್ವರಮಂಗಳ, ಸುದ್ದಿ ನ್ಯೂಸ್, ಪುತ್ತೂರು. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.